ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಬಾಯಿ ಬಿಡುವ ಗುಡ್ಡಗಳ ಒಳಗುಟ್ಟೇನು, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬರೋಣ. ಪ್ರಕೃತಿ ಮುನಿದರೆ ಏನೆಲ್ಲ ಆಗುತ್ತೆ ಎಂಬುದರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿತದಂತಹ ಘಟನೆಗಳು ಅನೇಕ ನಮ್ಮ ಕಣ್ಣು ಮುಂದೆಯೇ ಆಗಿ ಹೋಗಿದೆ. ಕೇರಳದ ವಯನಾಡು, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿರೂರು ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತದ ಘಟನೆಯಿಂದಾಗಿ ಅಪಾರ ಆಸ್ತಿಪಾಸ್ತಿ, ಪ್ರಾಣಹಾನಿ ಸಂಭವಿಸಿದೆ. ಕೇರಳ, ಕೊಡಗು ಮೊದಲಾದ ಪ್ರದೇಶಗಳಲ್ಲಿ ಭೂಕುಸಿತಗಳು ಯಾಕೆ ಹೆಚ್ಚುತ್ತಿವೆ ಎನ್ನುವುದರ ಬಗ್ಗೆ ಆತ್ಮವಿಮರ್ಶೆ ನಡೆಯಬೇಕಾದ ಸಂದರ್ಭ ಇದು. ವಯನಾಡು ಭೂಕುಸಿತದ ಜೊತೆಗೆ ಕೇರಳ ಸರ್ಕಾರ ಕಡೆಗಣಿಸಿದ್ದ ಮಾಧವ ಗಾಡ್ಗೀಳ್ ಸಮಿತಿ ವರದಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ನಡೆಸುವ ಹಸ್ತಕ್ಷೇಪಗಳ ಬಗ್ಗೆ ಈ ಸಮಿತಿ ಹಿಂದೆಯೇ ಎಚ್ಚರಿಸಿತ್ತು. ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಅಕ್ರಮ, ಭ್ರಷ್ಟಾಚಾರಗಳು ಅಂತಿಮವಾಗಿ ಯಾವ ರೀತಿಯ ದುಷ್ಪರಿಣಾಮಗಳನ್ನು ಬೀರಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಒಂದೆಡೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ, ಇನ್ನೊಂದೆಡೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಪರಿಸರದ ಸಮತೋಲನವನ್ನ ಅಸ್ತವ್ಯಸ್ತಗೊಳಿಸಿದ. ಗುಡ್ಡಗಳನ್ನ ಬಗೆಯಲಾಗುತ್ತಿದೆ. ಅದು ಕುಸಿಯದಂತೆ ಆಧರಿಸಿ ನಿಂತ ಮರಗಳನ್ನ ಕಡಿಯಲಾಗಿದೆ. ರಸ್ತೆ ಮತ್ತು ಕಟ್ಟಡಗಳ ನಿರ್ಮಾಣಕ್ಕಾಗಿ ಗುಡ್ಡ ಅಗೆದು ಜಮೀನಿಗಾಗಿ ಪರಿವರ್ತಿಸಲಾಗುತ್ತಿದೆ. ಆದ್ದರಿಂದಲೇ ಮಳೆಯನ್ನ ತಾಳಿಕೊಳ್ಳಲು ಗುಡ್ಡಗಳಿಗೆ ಸಾಧ್ಯವಾಗುತ್ತಿಲ್ಲ. ಗುಡ್ಡ ಕಡಿದು ಅದರ ತಪ್ಪಲಿನಲ್ಲಿ ಮನೆ ಮಾಡಿದ್ರೆ ದುರಂತಗಳು ಸಂಭವಿಸದೆ ಇನ್ನೇನಾಗ್ತದೆ. ಇದು ಕೇರಳಕ್ಕಷ್ಟೇ ಸೀಮಿತವಲ್ಲ. ಎಲ್ಲ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನ ಮನುಷ್ಯ ಸ್ವತಃ ಅಪಾಯಕಾರಿ ಸ್ಥಳವಾಗಿ ಪರಿವರ್ತಿಸಿದ್ದಾನೆ. ಅಭಿವೃದ್ಧಿಯು ಪರಿಸರಕ್ಕೆ ಪೂರಕವಾಗಬೇಕು ಎನ್ನುವ ವಿವೇಕವನ್ನ ಮನುಷ್ಯ ತನ್ನದಾಗಿಸಿಕೊಳ್ಳುವವರೆಗೆ ಇಂತಹ ದುರಂತಗಳು ಪದೇ ಪದೇ ಎದುರಿಸಲೇಬೇಕಾಗ್ತದೆ. ಇತ್ತೀಚೆಗೆ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಉರುಮನೆ ಕೋಟೆಯಲ್ಲಿ ಮೇ 30ರಂದು ಸಂಭವಿಸಿದ ಭೂಕುಸಿತ ದುರಂತಕ್ಕೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಕಾರಣವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಮನೆಯಿದ್ದರೂ ಸಂಭವಿಸಿದ ದುರಂತ ಇದೀಗ ರಸ್ತೆ ನಿರ್ಮಾಣದ ಬೆನ್ನಲ್ಲೇ ನಡೆದಿರಲು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಕಾರಣ ಎಂಬುದಾಗಿ ಮೃತ ಪುಟಾಣಿ ಮಕ್ಕಳ ತಂದೆ, ಮೃತನ ತಾಯಿಯ ಪುತ್ರ ಸೀತಾರಾಮ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮನೆ ಮೇಲೆ ಗುಡ್ಡ ಕುಸಿದ ದುರಂತದಲ್ಲಿ ಸೀತಾರಾಮ ಪೂಜಾರಿಯವರ ತಾಯಿ ಪ್ರೇಮ ಪೂಜಾರಿ, ಇಬ್ಬರು ಮಕ್ಕಳಾದ ಆರ್ಯನ್, ಅರುಷ್ ಮೃತಪಟ್ಟಿದ್ದಾರೆ. ಇವರ ಜೊತೆಗೆ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಅವರ 2 ಕಾಲುಗಳು ಮತ್ತು ತಂದೆ ಕಾಂತಪ್ಪ ಪೂಜಾರಿಯವರ 1 ಕಾಲು ತುಂಡರಿಸಲ್ಪಟ್ಟಿದೆ. ಈ ದುರಂತಕ್ಕೆ ಮುಖ್ಯ ಕಾರಣವಾಗಿದ್ದು ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಮಂಜೂರಾದ 20 ಲಕ್ಷ ರೂಪಾಯಿಗಳ ಎಸ್ಟಿ ಕಾಲೋನಿ ಸಿಸಿ ರಸ್ತೆ ಕಾಮಗಾರಿ. ಕೆಆರ್ಡಿಐಎಲ್ ಮಂಗಳೂರು ಘಟಕದಿಂದ ನಿರ್ಮಾಣಗೊಂಡ ಈ ರಸ್ತೆಯ ಕಾಮಗಾರಿಯ ಸಂದರ್ಭದಲ್ಲಿ ಗುಡ್ಡದಿಂದ ಮಣ್ಣು ತೆಗೆಯುವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಕಡ್ಡಾಯವಾದ ಭೂವೈಜ್ಞಾನಿಕ ಪರೀಕ್ಷೆ ನಡೆಸಲಾಗಿಲ್ಲ. ಮೈನ್ಸ್ ಅಂಡ್ ಮಿನರಲ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1957ರ ಪ್ರಕಾರ ಮಣ್ಣಿನ ಸ್ಥಿರತೆ ಮತ್ತು ಕುಸಿತದ ಸಂಭವವನ್ನು ಮೌಲ್ಯಮಾಪನ ಮಾಡುವುದು ಕಾನೂನುಬದ್ಧವಾಗಿದೆ. ಇದರ ಜೊತೆಗೆ ಕರ್ನಾಟಕ ಅರಣ್ಯ ಕಾಯ್ದೆ 1964ರ ಅನ್ವಯ ಮರಗಳಿದ್ದಲ್ಲಿ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯುವುದು ಅಗತ್ಯವಾಗಿತ್ತು. ಆದರೆ ಈ ಸುರಕ್ಷತಾ ಮಾನದಂಡಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಭಾರಿ ಮಳೆಯಿಂದಾಗಿ ಗುಡ್ಡದ ಮಣ್ಣು ಕುಸಿದು ಸೀತಾರಾಮ ಅವರ ಮನೆಯ ಮೇಲೆ ಬಿದ್ದಿದ್ದು ಈ ದುರಂತಕ್ಕೆ ಕಾರಣವಾಯಿತು. ಗ್ರಾಮ ಪಂಚಾಯತ್, ಜಿಲ್ಲಾ ಮಟ್ಟದ ಇಂಜಿನಿಯರಿಂಗ್ ವಿಭಾಗ ಮತ್ತು ಕಾಂಟ್ರಾಕ್ಟರ್ಗಳ ನಿರ್ಲಕ್ಷ್ಯವು ಈ ಘಟನೆಗೆ ಕಾರಣವಾಗಿದೆ. ಸೂಕ್ತ ಯೋಜನೆ, ತಾಂತ್ರಿಕ ಮೌಲ್ಯಮಾಪನ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ರೆ ಈ ದುರಂತ ತಡೆಯಬಹುದಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೂಡ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.
ಪ್ರಕೃತಿ ಮುನಿದರೆ ಏನೆಲ್ಲ ಆಗ್ತದೆ ಎಂಬ ಬಗ್ಗೆ ಈಗಾಗಲೇ ನಾವು ತಿಳಿದಿದ್ದೇವೆ. ಸರಿ, ಗುಡ್ಡ ಕುಸಿತಕ್ಕೆ ಕಾರಣಗಳೇನಂತ? ನೋಡಿ, ಪ್ರಕೃತಿ ಅಂದ ಕೂಡಲೇ ಅದು ದೇವರ ಸೃಷ್ಟಿ ಅಂತ ನಾವು ಹೇಳ್ತೇವೆ. ಯಾವುದೇ ಗುಡ್ಡಗಳೇ ಆಗಿದ್ದರೂ ಸಹ ಅದು ದೇವರ ಸೃಷ್ಟಿ. ಮನುಷ್ಯರು ತಮ್ಮ ತಮ್ಮ ಲಾಭಕ್ಕಾಗಿ ಆ ಪ್ರಕೃತಿಯ ಮೇಲೆ ನಡೆಸುವಂಥ ದೌರ್ಜನ್ಯಗಳನ್ನು ಅನುಭವಿಸೋಕ್ಕೆ ಸಾಧ್ಯವಾಗದೆ ಆ ಪ್ರಕೃತಿ ಮುನಿದರೆ ಇಂತಹ ಅವಘಡಗಳು ಆಗುವುದು. ಇದು ಈಗ ಉದಾಹರಣೆಗೆ ಒಂದು ಗುಡ್ಡ ಇದೆ. ಆ ಗುಡ್ಡದ ತಪ್ಪಲಿನಲ್ಲಿ 4 ಮನೆಗಳಿತ್ತು. ಆ 4 ಮನೆಗಳು ಕೂಡು ಕುಟುಂಬಗಳಾಗಿತ್ತು. ಕಾಲಕ್ರಮೇಣ ಆ ಕೂಡು ಕುಟುಂಬಗಳು ಒಡೆದು ಹೋಗಿ ಒಂದು 10 ಕುಟುಂಬಗಳಾಯಿತು. ಅವರಿಗೆ ಪ್ರತ್ಯೇಕವಾದ ಒಂದು ಮನೆ ಕಟ್ಟಬೇಕು, ತಮ್ಮದೇ ಆದಂಥ ಒಂದು ಸೂರು ಇರಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಅಂಥವರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಸ್ವಲ್ಪ ಸಮತಟ್ಟು ಮಾಡುವಂಥದ್ದು, ಅಂದರೆ ಈ ಗುಡ್ಡವನ್ನು ಕೊರೆದು ಏನಾದರೂ ಸಮತಟ್ಟು ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲದ್ರೆ ಅಲ್ಲಿ ಬೇರೆ ಯಾವುದಾದ್ರೂ ತರಕಾರಿ ಬೆಳೆಯುವುದಾ, ಗದ್ದೆ ಮಾಡುವುದಾ, ತೋಟ ಬೆಳೆಸುವುದಾ, ಈ ರೀತಿಯಾದ ಕಾರ್ಯಗಳು ಮಾಡ್ತಾರೆ. ಒಂದು ಲೆಕ್ಕದಲ್ಲಿದೆ ಪ್ರಕೃತಿಯನ್ನು ಉಳಿಸಲಿಕ್ಕೆ ಅದೊಂದು ಒಳ್ಳೆಯದೇ ಆದರೂ ಸಹ ನೀವು ಪ್ರಕೃತಿ ನಿರ್ಮಿತವಾದಂಥ ಗುಡ್ಡದ ಮೇಲೆ ಅತಿಕ್ರಮಣ ಮಾಡಿಕೊಂಡು ನೀವು ಬೇರೆ ರೀತಿಯಲ್ಲಿ ನೀವು ಕೃಷಿ ಕಾರ್ಯಗಳನ್ನು ನಡೆಸ್ಕೊಂಡು ಹೋದರೆ ಆ ಪ್ರಕೃತಿ ಮುನಿತದೆ. ಅಂತಹ ಸಂದರ್ಭದಲ್ಲಿ ಆ ಗುಡ್ಡದ ತಳಪಾಯ ಏನಿದೆ ಅದು ಸಡಿಲಗೊಂಡು, ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇರ್ತದೆ, ನೀರು ಜಿನುಗ್ತಾ ಇರ್ತದೆ. ಅದರಿಂದಾಗಿ ಸಹಜವಾಗಿಯೇ ಮಣ್ಣು ಸಡಿಲಗೊಂಡಾಗ ಅದರ ಮಧ್ಯಭಾಗದಲ್ಲಿ ನೀರು ಇಳಿದು ಹೋಗಿ ಸಡಿಲ ಆಗುತ್ತೆ, ಕ್ರಮೇಣ ಕುಸಿತ ಬರ್ತದೆ. ಕೇವಲ 1 ವರ್ಷದಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ ಇದು. ನಿರಂತರವಾಗಿ 4-5 ವರ್ಷಗಳ ಕಾಲ ಅದೇ ರೀತಿ ಇದ್ದರೆ ಆ ಗುಡ್ಡ ಕುಸಿತದೆ. ಕುಸಿಯುವುದು ಯಾರ ಮೇಲೆ? ಕೆಳಗಿದ್ದವರ ತಲೆ ಮೇಲೆ. ಈಗ ಆಗಿರುವಂಥ ಎಲ್ಲ ಗುಡ್ಡ ಕುಸಿತಕ್ಕೆ ಇದೇ ಕಾರಣ. ಮತ್ತೊಂದು ಏನಂತ ಹೇಳಿದರೆ, ನಮಗೆ ಈಗ ಯಾವುದಾದ್ರೂ ಒಂದು ಕಾಮಗಾರಿ ಮಾಡಬೇಕಾದ್ರೆ ಮಾನವ ಶ್ರಮದ ಮೂಲಕ ಮಾಡುವುದಿಲ್ಲ. ಯಾಕಂದರೆ ಹೇಳಿದರೆ ನಮಗೆ ಕೂಲಿ ಆಳುಗಳ ಸಮಸ್ಯೆ ಇದೆ. ಆದ್ದರಿಂದ ನಾವು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ತೇವೆ. ಹೈಡ್ರಾಲಿಕ್ ಮೆಷಿನರಿಗಳನ್ನು ಉಪಯೋಗ ಮಾಡ್ತೇವೆ. ಮೊದಲು ಕಲ್ಲುಗಳನ್ನು ಹೊಡಿತಿದ್ದದ್ದು ನೀವು ಹುಲಿ ಚಾಣ ಇಟ್ಟುಕೊಂಡು ಅದನ್ನು ಒಟ್ಟೆ ಮಾಡಿ ಅದರಲ್ಲಿ ಕಂಬಿ ಹಾಕಿ ಕಲ್ಲು ಹೊಡಿತಿದ್ರು. ಈಗ ಏನು ಡ್ರಿಲ್ಲಿಂಗ್ ಮೆಷಿನಲ್ಲಿ ಕಲ್ಲನ್ನು ತೂತು ಮಾಡ್ತಾರೆ, ಅದಕ್ಕೊಂದು ಬತ್ತಿ ಹಾಕ್ತಾರೆ, ಅದನ್ನು ಹೊಡಿತಾರೆ. ಹೀಗೆ ಅದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಈ ಪ್ರಕೃತಿಯ ಮೇಲೆ ಆಗುತ್ತದೆ, ಭೂಮಿಯ ಮೇಲೆ ಆಗುತ್ತದೆ. ಭೂಮಿಯಲ್ಲಿ ನಿಮಗೆ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಗಳು ಇರ್ತಾವ, ಅದು ಸಡಿಲಾಗುತ್ತೆ. ಇದರಿಂದಾಗಿ ಭೂಕುಸಿತಗಳಾಗುವುದು, ಗುಡ್ಡಗಳು ಜರಿಯುವುದು, ಒಂದು ಪಾರ್ಶ್ವವೇ ಜರಿಯುವುದು. ನಮಗೆ ಕೆಲವು ವರ್ಷಗಳ ಹಿಂದೆ ಕೆತ್ತಿಕಲ್ಲು ಗುಡ್ಡ ದುರಂತ ನಮಗೆಲ್ಲರಿಗೂ ಪಾಠ ಆಗಬೇಕಿತ್ತು. ಇಡೀ ಗುಡ್ಡೆ ಜಾರಿಕೊಂಡು ಬಂದು ರಸ್ತೆಯ ಮೇಲೆ ನಿಂತದ್ದು, ಇಡೀ ಗುಡ್ಡೆ. ಹಾಗಾದ್ರೆ ಅಷ್ಟು ದೊಡ್ಡ ಸೆಲೆಯಾಗಿ ಅದು ಜಾರಲಿಕ್ಕೆ ಏನಾಗಿದೆ ಎನ್ನುವುದನ್ನು ವೈಜ್ಞಾನಿಕವಾಗಿ ಯಾರು ತನಿಖೆ ಮಾಡಲೇ ಇಲ್ಲ. ರಸ್ತೆ ಮಾಡಿದ್ದರಿಂದ ಅಲ್ವಾ? ಆ ಕೆಳಗಿನ ರಸ್ತೆ ಮಾಡಿ ಅಷ್ಟು ವರ್ಷಗಳಾದ ಮೇಲೆ, ಏನು ರಸ್ತೆಯನ್ನು ಹೊಸದಾಗಿ ಮಾಡಿದ್ದಲ್ಲ, ಹಿಂದೆ ತುಂಬ ವರ್ಷಗಳ ಆಗಿತ್ತು. ಅಷ್ಟು ಮಾಡಿದ ಮೇಲೆ ಮೇಲಿನ ಭಾಗದಲ್ಲಿ ನೀವು ಏನು ಕಾಮಗಾರಿ ಮಾಡಿದ್ದೀರಿ, ಆಗ ಅಲ್ಲಿ ಒತ್ತಡಗಳು ಬಿತ್ತು. ಆಗ ಗುಡ್ಡ ಅಲ್ಲಿ ಸೆಲೆ ಬಿಟ್ಟಾಗ ಕೆಳಗೆ ಜಾಗ ಇಳಿಜಾರಿತ್ತಲ್ಲ, ಆ ಇಳಿಜಾರಿಗೆ ಅದು ಜಾರಿಕೊಂಡು ಬಂತು. ನೀವು ಗುಡ್ಡದ ಮೇಲೆ ನೀವು ಅಲ್ಲಿ ಓವರ್ ಹೆಡ್ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದು, ಅದರ ಪರಿಣಾಮವಾಗಿ ಅದು ಆ ರೀತಿ ಆಗಿರೋದು. ಅದರ ಬಗ್ಗೆ ನೀವು ಯಾವುದೇ ತನಿಖೆ ಮಾಡಲಿಲ್ಲ. ಅದರಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳು ಅಂತೇಳಿ ಗುರುತಿಸಲೇ ಇಲ್ಲ. ಒಟ್ಟಾರೆಯಾಗಿ ಗುಡ್ಡ ಜರಿಯಿತು, ನೀರು ಬಂತು, ಜನರಿಗೆ ತೊಂದರೆ ಆಯಿತು ಅಂತೇಳಿ ಮಾತ್ರ ಹೇಳಿದ್ದೆ ಹೊರತು ಆ ಗುಡ್ಡ ಕುಸಿಯಲಿಕ್ಕೆ ಕಾರಣ ಏನು ಎನ್ನುವುದರ ಬಗ್ಗೆ ವೈಜ್ಞಾನಿಕ ತನಿಖೆ ಆಗಬೇಕಿತ್ತು. KRECಯಲ್ಲಿ ತಜ್ಞರಿದ್ದರು, ಅವರನ್ನು ಅಲ್ಲಿ ಕಳುಹಿಸಿ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಕಂಡುಹಿಡಬೇಕಿತ್ತು. ಮತ್ತು ಬೇರೆ ಗುಡ್ಡಗಳ ಪರಿಸ್ಥಿತಿಯನ್ನು ಅವಲೋಕಿಸನ ಮಾಡಬೇಕಿತ್ತು. ಅದರ ನಂತರ ಈ ಮಠದ ಗುಡ್ಡ ಸೈಟಲ್ಲೂ ಅದೇ ರೀತಿ ಆಯಿತು. ಮೊನ್ನೆ ಮಂಜನಹಳ್ಳಿ ಏನಾಯಿತೋ ಅದು 2 ವರ್ಷದ ಹಿಂದೆ ಮಠದ ಗುಡ್ಡ ಸೈಟಲ್ಲಿ ಆಗಿದೆ, ಅದೇ ಗುರುಪುರದ ಹತ್ರ ಸೇಮ್ ಸಮಸ್ಯೆ. ಆದ್ದರಿಂದ ನೀವು ಘಟನೆ ಆದ ಮೇಲೆ ಅದನ್ನು ಅನ್ವಯಿಸುವುದು ಮತ್ತು ಅದಕ್ಕೆ ಪರಿಹಾರ ಕೊಡುವುದು ಎಲ್ಲ ಅಲ್ಲ. ಘಟನೆ ಆಗದ ರೀತಿಯಲ್ಲಿ ನೀವು ಏನು ಮುಂಜಾಗ್ರತಾ ಕ್ರಮ ವಹಿಸ್ಕೊಳ್ತೀರಿ ಅಂತೇಳಿ. ಈಗ ಮಂಜನಾಡಿಯಲ್ಲಿ ನಡೆದಂತಹ ಘಟನೆ ಸಹ
ಮಾನವ ನಿರ್ಮಿತ ದುರಂತ ಅದು. ನೀವು ಯಾವತ್ತೂ ಪ್ರಕೃತಿ ನಿರ್ಮಿತ ದುರಂತ ಹೇಳಬೇಕು. ಪ್ರಕೃತಿ ಯಾವತ್ತೂ ದುರಂತಗಳನ್ನು ಎಡೆ ಮಾಡಿಕೊಡೋದಿಲ್ಲ. ಅಂದ್ರೆ ಮನೆ ಮೇಲೆ ರಸ್ತೆ ನಿರ್ಮಿಸಿದ್ದು ಇದಕ್ಕೆ ಕಾರಣ ಅಂತ. ಆ ಗುಡ್ಡದ ಮೇಲೆ ರಸ್ತೆ ನಿರ್ಮಿಸಿದ್ದು. ರಸ್ತೆ ನಿರ್ಮಿಸಿದಾಗ ಮಣ್ಣು ಸಡಿಲಾಯಿತು, ಬಂದು ಮನೆ ಮೇಲೆ ಬಿತ್ತು. ಸುಮಾರು 100 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಮನೆ ಅದು. ಇಷ್ಟು ವರ್ಷಗಳಲ್ಲಿ ಆಗದ ಸಮಸ್ಯೆ ಈ ವರ್ಷ ಯಾಕೆ ಆಯಿತು? ನೀವಲ್ಲಿ ಒಂದು 20 ಲಕ್ಷ ರೂಪಾಯಿ ಒಂದು ಯಾವುದೋ ಒಂದು ಯೋಜನೆ ಅನುದಾನದಲ್ಲಿ ಮೀಸಲ ಇಟ್ಟಿದ್ದಾರೆ ಅಂತ ಕೂಡಲೇ ಆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಹೇಳಿ ಮತ್ತು ಹೇಗೆ ನುಂಗಬೇಕು, ಖರ್ಚು ಮಾಡಬೇಕು ಮತ್ತು ಹೇಗೆ ನುಂಗಬೇಕು ಅಂತೇಳಿ. ಯಾಕಂದರೆ ಅದನ್ನು ಕಾಂಟ್ರಾಕ್ಟ್ ಮಾಡಿದ್ದು KRDLI ಸಂಸ್ಥೆ, ಆದರೆ ಅವರು ಸಬ್ಬು ಗುತ್ತಿಗೆ ಕೊಟ್ಟಿದ್ದರು. ಆದ್ದರಿಂದಾಗಿ ಅವರಿಗೆ ಬೇಕಾದ ಹಾಗೆ ಎಷ್ಟು ಅನುಕೂಲ ಆಗುತ್ತೆ ಆ ರೀತಿಯಾಗಿ ಅದನ್ನು ರಸ್ತೆ ನಿರ್ಮಾಣವಾಗಿದೆ. ಪರಿಣಾಮವಾಗಿ ಅಲ್ಲಿ ಗುಡ್ಡೆ ಸಡಿಲಾಗಿದೆ, ಅದು ಹಿಮಾಲಯಗಳಲ್ಲಿ ಕುಸಿದಿದೆ. 3 ಪ್ರಾಣ ಹೋಯಿತು, 2 ಜೀವನ ಹೋಯಿತು. 2 ಜೀವನ ಹೋಯಿತು. ಯಾಕಂದರೆ ಮಹಿಳೆ 2 ಕಾಲುಗಳನ್ನ ಈಗ ಕೋಮಾ ಸ್ಟೇಜಿನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಮತ್ತೊಬ್ಬರ ಕಾಲು ಕತ್ತರಿಸಾಗ ಅವ್ರ ಇಡೀ ಜೀವನ ಹೋಯ್ತು. ನೀವು ಎಷ್ಟು ಪರಿಹಾರ ಕೊಟ್ಟರು ಏನು ಪ್ರಯೋಜನ? ಇಡೀ ಜೀವನ ಹೋಯ್ತಲ್ಲ. ಇನ್ನು ಬದುಕು ಉಳಿದಷ್ಟು ದಿನಗಳ ಕಾಲ ಅವರು ಆ ಕೊರಗಿನಲ್ಲೇ ಉಳಿಸ್ಬೇಕು, ಮಕ್ಕಳು ಓದದ್ದು, ಈ ರೀತಿಯ ಪರಿಸ್ಥಿತಿಯಲ್ಲಿ ಇರ್ಕೋಬೇಕು. ಇವಾಗ ಅದು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆಗಿದೆ, ಹಾಗಾಗಿ ಗುಡ್ಡ ಕುಸಿತ ಉಂಟಾಗಿದೆ. ಇದರ ಬಗ್ಗೆ ಏನವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಕೂಡ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ಏನು ಕ್ರಮ ಕೈಗೊಂಡಿಲ್ಲ ಅಂತ ನೋಡಿ. ಅವರು ಅಲ್ಲಿ ಶಸ್ತ್ರದ ಫ್ಯಾಮಿಲಿ ಇದ್ದಾರೆ ಮತ್ತು ಅಲ್ಲ ಸ್ಥಳೀಯರು ಸೇರಿಕೊಂಡು ಇದರ ಬಗ್ಗೆ ಒಂದು ತನಿಖೆ ಆಗಬೇಕು. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ಟಿದ್ದಾರೆ. ಪೊಲೀಸರು ಇದು ಕಾನ್ಸಿಗೇಬಲ್ ಪ್ರಕರಣ ಅಲ್ಲ ಅಂತ ಹೇಳಿ ನಾನ್ ಕಾನ್ಸಿಗೇಬಲ್ಗೆ ಒಂದು NCR ಮಾಡಿ ಕಳಿಸಿದ್ದಾರೆ. ಅವರು ಅದರ ಮೇಲೆ ತನಿಖೆ ಮಾಡೋದಿಲ್ಲ. ಇವರ ಒತ್ತಾಯ ಏನಿರ್ತದೆ ಈ ಬಗ್ಗೆ FIR ಆಗಬೇಕು ಅಂತ ಹೇಳಿ. BNS 105 ಮತ್ತು 106ನ ಅಡಿಯಲ್ಲಿ FIR ಆದರೆ ಆ ಕಾಮಗಾರಿಯ ಹಿನ್ನೆಲೆ ಏನು, ಅದರಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿದವರು ಯಾರು, ಯಾರಿಗೆ ಗುತ್ತಿಗೆ, ಯಾವ ಅನುದಾನ, ಇದು ಎಲ್ಲವೂ ಆ ತನಿಖೆಯಲ್ಲಿ ಬರ್ತದೆ. ನಿಮಗೆ NCR ಕಂಪ್ಲೇಂಟ್ನ ತನಿಖೆ ಮಾಡಿದಾಗ ಅದೆಲ್ಲ ಬರುವುದಿಲ್ಲ. ನೀವು FIR ದಾಖಲಿಸಿಕೊಂಡು ನೀವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅದರೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ದಾಖಲೆಗಳನ್ನು ಸೀಸು ಮಾಡಬೇಕು. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು, ಯಾರು ಅದನ್ನು ಗುತ್ತಿಗೆ ಮಾಡಿರುವುದು, ಯಾವ ರೀತಿ ಅದರ ಕಾಮಗಾರಿ ಮಾಡಲಿಕ್ಕೆ ಎಸ್ಟಿಮೇಟ್ ಆಗಿತ್ತು, ಜಿಲ್ಲಾ ಪಂಚಾಯತ್ನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವ ರೀತಿ ಎಸ್ಟಿಮೇಟ್ ಆಗಿತ್ತು, ಯಾವ ರೀತಿ ಕಾಮಗಾರಿ ಮಾಡಬೇಕಂತ ಸೂಚನೆ ನೀಡಲಾಗಿತ್ತು, ಇದೆಲ್ಲವೂ ತನಿಖೆಯಲ್ಲಿ ಬರಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ಅಂತಹ ಕಾಮಗಾರಿಗಳನ್ನು ಮಾಡುವಾಗ ಎಚ್ಚರ ವಹಿಸ್ತಾರೆ ಕಾಂಟ್ರಾಕ್ಟ್ಗಳು. ಇದರಲ್ಲಿ ಮುಖ್ಯವಾಗಿ ಮಿಸ್ಟೇಕ್ ಇರೋದು ಕಾಂಟ್ರಾಕ್ಟರ್ಗಳದ್ದು. ಆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರು? ಅವರು KRDLನವರು ಟೆಂಡರ್ ಮೂಲಕ ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. ಅವರು ಗುತ್ತಿಗೆ ಕೊಟ್ಟಿದ್ದಾರೆ. ಗುತ್ತಿಗೆದಾರರು ಅವರ ಲಾಭವನ್ನು ಇಟ್ಟುಕೊಂಡು ಬೇಕಾಬಿಟ್ಟಿಯಾಗಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸದೆ ರಸ್ತೆ ಮಾಡಿ ಕೊಟ್ಟಿದ್ದಾರೆ. ಅವರ ಜವಾಬ್ದಾರಿಯನ್ನು ರಸ್ತೆ ಮಾಡಿ ಕೊಟ್ಟಿರೋದು ಅವರು ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು 5 ವರ್ಷಗಳ ಕಾಲ 10 ವರ್ಷಗಳ ಅದರ ಮೇಂಟೆನೆನ್ಸ್ ಇರ್ತದೆ, ಅದನ್ನು ಆ ಗುತ್ತಿಗೆ ಸಂಸ್ಥೆ ನೋಡ್ಕೊಳ್ಳೋದು ಅದು ಮಾಡ್ತದೆ. ಆ ಕಾಮಗಾರಿಯಿಂದಾಗಿ ಇಡೀ ಗುಡ್ಡದ ಅಸ್ತಿತ್ವಕ್ಕೆ ಹೊಡೆತ ಬಿದ್ದಿದೆ. ಪರಿಣಾಮವಾಗಿ ಒಂದು ಮನೆ ಸಂಪೂರ್ಣವಾಗಿ ನಾಶವಾಗಿದೆ. ಆ ಮನೆಯಲ್ಲಿದ್ದ 3 ಜೀವಗಳು ಕಳೆದು ಹೋಗಿದೆ. 2 ಜೀವನ್ಮರಣ ಸ್ಥಿತಿಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿಗೆ ಹೊಣೆ ಯಾರು? ಅವರೇ ಹೊಣೆ. ಆದ್ದರಿಂದ ಇದರ ಬಗ್ಗೆ ತನಿಖೆ ಆಗಬೇಕಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇರೋದು. ಯಾಕಂದರೆ ಈಗ ದುರಂತ ನಡೆದು ಹೋಗಿದೆ. ಇಂತಹ ದುರಂತದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಆಗದೇ ಇದ್ದರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ, ಅಂದರೆ ಸ್ಥಳೀಯ ಗ್ರಾಮ ಪಂಚಾಯತ್ನ PDO ಅವ ಮುಖ್ಯವಾಗಿ ಇದಕ್ಕೆ ಕಾರಣರಾಗ್ತಾರೆ. ಅವರ ಮೇಲೆ ಕ್ರಮ ಆಗಬೇಕು. ಏನು ಅವಘಡದ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ರವಿ ಮಂಜನಾಡಿ ಅವರಿದ್ದಾರೆ. ಸರ್ ನಮಸ್ತೆ.
ನಮಸ್ತೆ ಮೇಡಮ್, ನಮಸ್ತೆ. ಅಂದ್ರೆ ಮಂಜನಾಡಿಯಲ್ಲಿ ಈ ವರ್ಷದ ಮಳೆಗಾಲದ ಆರಂಭದಲ್ಲಿ ಒಂದು ಅವಘಡ ನಡೆದು ಹೋಗಿದೆ. ಹೌದು. ಇದಕ್ಕೆ ಏನು ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಅಂತ ಏನು ಹೇಳ್ತೀರ? ಇದು ಮಾನವನ ಸ್ವಯಂಕೃತ ಅಪರಾಧದಿಂದ ಆದ ಕೃತ್ಯ. ಯಾಕೆಂದ್ರೆ ಇದು ಇದಲ್ಲ, ಪ್ರಾಕೃತಿಕ ವಿಕೋಪ ಅಲ್ಲ, ಏನಲ್ಲ. ಇದು ಏನಂದ್ರೆ ಇವಾಗ ಅಲ್ಲಿ ಗುಡ್ಡ ಜರಿದು ಅವೈಜ್ಞಾನಿಕ ಕಾಮಗಾರಿಯಿಂದ ಮನೆ ಮೇಲೆ ಬಿದ್ದಿದೆ. ಈ ಮೊದಲು ಏನಂದ್ರೆ ಇದು ಒಂದು ಸಾಮಾನ್ಯವಾಗಿ ಏನಾಗ್ತದಂತೆ, ಒಂದು ರಸ್ತೆ ಮಾಡುವಾಗ ಪಂಚಾಯತ್ಗಳಲ್ಲಿ ಒಂದು ಹಣ ಸ್ಯಾಂಕ್ಷನ್ ಆಗಿದೆ. ಒಂದು 20 ಲಕ್ಷ ರೂಪಾಯಿ ಹಣ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗುವಾಗ ಅಲ್ಲಿ ಕಾಂಟ್ರಾಕ್ಟರ್ಗಳು ಮತ್ತೆ ಇವರುಗಳು ಯಾರು ನಮ್ಮ ಸ್ಥಳೀಯ ಆಡಳಿತದವರು ಅದಕ್ಕೆ ರಸ್ತೆ ನಿರ್ಮಾಣ ಮಾಡ್ಬೇಕು ಅಂತ ಹೋಗುವಾಗ ಅದು ನ್ಯಾಚುರಲ್ ಆಗಿ ನಮ್ಮ ಮನೆ ಕೆಳಗಡೆ ಇರುವಾಗ ಯಾರನ್ನ ಹೇಳ್ತಾರೆ, ಇವಾಗ ಇಲ್ಲಿ ಮಾಡ್ಬೇಡಿ ಅಲ್ಲ, ನಾಳೆ ಮಳೆ ಬಂದ್ರೆ ಕೆಳಗಡೆ ಬಿಟ್ರೆ ನಮ್ಗೆ ತೊಂದ್ರೆ ಆಗ್ತದೆ. ಅವರು ಅವಾಗ ಉಡಾಫೆ ಮಾತಾಡ್ತಾರೆ. ಏನಂದ್ರೆ ನಿನ್ನ ಜಾಗ ಮನ್ಪುಣ ಎಂತ ಜಾಗ ಮನ್ಪುಣ ಅಂತ ಹೇಳಿ. ಅದಕ್ಕೆ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇವರು ಬಡವರು ಪಾಪ. ಅಲ್ಲಿ ಮೊದ್ಲು ಇವರು ಹೋಗಿ ಹೇಳಿದ್ದಾರೆ, ಎಲ್ಲರೂ ರಸ್ತೆ ಮಾಡೋದು ಬೇಡ, ಏನ್ ಮಾಡೋದು ಬೇಡ. ಯಾಕಂದ್ರೆ 90 ಡಿಗ್ರೀಸ್ ಇದೆ. ಇವಾಗ ಒಂದು ಗುಡ್ಡ 90 ಡಿಗ್ರಿ ಇರುವಾಗ ಅದ್ರ ಕಟ್ ಮಾಡುವಾಗ ಅದಕ್ಕೆ ಸೇಫ್ಟಿ ಮೆಷರ್ಮೆಂಟ್ ಬೇಕು. ಈ ರೂಲ್ ಪ್ರಕಾರ ಏನಂದ್ರೆ ಅಲ್ಲಿಗೆ ಮಣ್ಣಿನ ಸಾಂದ್ರತೆ, ಇವಾಗ ಇಷ್ಟೆಲ್ಲ ಮಳೆ ಬರುವಾಗ ಅದು ಗುಡ್ಡ ಸಾಮಾನ್ಯವಾಗಿ JCB ಇದು ಹಾಗೆ ಇರುವಾಗ ಅದು ವೀಕ್ ಆಗತ್ತೆ. ಗಟ್ಟಿ ಮಣ್ಣು ಎಷ್ಟೋ ಸಾವಿರ ವರ್ಷದಿಂದ ಇರುವುದು ಗುಡ್ಡಗಳಲ್ವಾ, ಅದೇನು ವೈಜ್ಞಾನಿಕವಾಗಿ ಇದು ಮಾನವ ಸೃಷ್ಟಿಸಿದಲ್ಲಲ್ವಾ ಈ ಇದೆಲ್ಲ. ಅದನ್ನು ಮತ್ತೆ ಈಗ ಅಗೆದು ಉಂಟಲ್ವಾ, ಅದು ಕೆಳಗೆ ಬಿದ್ದು ಈ ಮುಳ್ಳಂತ ದುರಂತ ಸಂಭವಿಸಿದೆ. ಇವಾಗ ನಮ್ಮ ಜಿಲ್ಲಾಧಿಕಾರಿಗಳು ಇನ್ನಿತರ ನೋಡಿ, ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದಿದೆ ಅಂದ್ರೆ, ಇಷ್ಟು ದೊಡ್ಡ ಇಶ್ಯೂ ಆಗಿದೆ, ಮಾಧ್ಯಮಗಳು ಇಷ್ಟೆಲ್ಲ ಇದು ಮಾಡಿದೆ, ಒಬ್ರು ಇದಕ್ಕೆ ಕಾರಣ ಹುಡುಕ್ಲಿಲ್ಲ. ಅಲ್ಲಿ ಏನೋ ಹೇಳ್ತಾರೆ, ಒಂದು ಹಣ ಕೊಟ್ಟು ಇದಾಯ್ತು, ಸರ್ಕಾರದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇರ್ತಾರೆ, ಅದನ್ನ ಇದು ಮಾಡಿದ್ದಾರೆ, ಅದು ಕೊಡ್ತಾರೆ, ಅಲ್ಲಿಗೆ ಮುಗೀತು ಇವರ ಜವಾಬ್ದಾರಿಗಳು. ಅದು ಏನಾಗಿತ್ತು, ಇಂಜಿನಿಯರಿಂಗ್ ಪ್ಲಾನ್ ಹೇಗಿದೆ, ಅದ್ರ ಬಗ್ಗೆ ಯಾಕೆ ಈ ದುರಂತ ಸಂಭವಿಸಿತ್ತು, ಇದ್ರ ಬಗ್ಗೆ ಒಂದು ತನಿಖೆನೂ ಮಾಡ್ಲಿಲ್ಲ. ಒಂದು ಇದೇ ಇಲ್ಲ. ಒಂದು ಸ್ವಯಂ ಪ್ರೇರಿತವಾಗಿ ಅವರು ಒಂದು ಮಾನವೀಯತೆ ದೃಷ್ಟಿಕೋನದ ಜಿಲ್ಲಾಧಿಕಾರಿಗಾಗಲಿ ಜಿಲ್ಲಾಡಳಿತ ಆಗಲಿ ಇದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಕಾರಣ ಹುಡುಕಿ ಇನ್ನು ಮುಂದೆ ಆಗದಾಗೆ ತಡೆಯುವ ವ್ಯವಸ್ಥೆ ಆದ್ಮೇಲೆ ಉಂಟಲ್ವಾ, ಅದಾಗತ್ತೆ ಬಿಡುತ್ತೆ, ಅದು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಇಂಥ ದುರಂತಗಳು ಆಗದಾಗೆ ತಡೆಯುವುದು ಜಿಲ್ಲಾಡಳಿತ ಮತ್ತು ಸರ್ಕಾರಗಳ ಕರ್ತವ್ಯಗಳು. ಈ ಬಗ್ಗೆ ಏನಾದ್ರು ದೂರು ನೀಡಿದ್ರ ಸರ್ ನೀವು? ಇವಾಗ ಆಲ್ರೆಡಿ ನಾವು ದೂರು ಇವಾಗ ನೋಡಿ, ಇಲ್ಲಿದ್ದು ವಿಷಯ ಇದೆ. ಯಾರು ನಮ್ಮ ಒಂದು ಮನಸ್ಥಿತಿ ನೋಡಿ ಯಾವಾಗಲೂ ಅದ್ರ ಮಾತ್ರ ನಾವು ಹಾಗೆ ಮಾಡ್ಲಿಲ್ಲ. ನಾವು ದೂರ ಒಂದು ನಮ್ಮಿಂದ ಎಷ್ಟಾಗ್ತದೆ ಅಷ್ಟು. ಅವ್ರಿಗೆ ಪಾಪ ಒಂದು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ ಆ ಬಡವರು. ಅರ್ಥ ಆಯ್ತಾ? ನಮ್ಮದು ಏನಾದ್ರು ಇದು ಒಂದು ಲೆಟರ್ ಬರೆದು ಇವರಿಗೆ CS ಇವರಿಗೆ ಒಂದು ಇಮೇಲ್ ಮಾಡ್ಬೋದು ನಾವು. ಅರ್ಥ ಆಯ್ತಾ? ಅದು ಇಮೇಲ್ ಮಾಡಿದ್ದೀವಿ ನಾವು. ಒಂದು ಇಮೇಲ್ ಮಾಡಿ ಗವರ್ಮೆಂಟ್ ಗೆ ಇದು ಮಾಡಿದ್ದೀವಿ, ಇವರಿಗೆ ಮಾಡಿದ್ದೀವಿ, ಯಾರಿಗೆ DC ಅವರಿಗೆ ಮಾಡಿದ್ದೀವಿ. ನೋಡಿ ಈಗ ಮಾಡಿ ಇಂತ ಇದಿದೆ, ಏನಂದ್ರೆ ನಮ್ಮ ಮಣ್ಣಿನ ಪರೀಕ್ಷೆ ಮಾಡದೆ, ಅದು ವೈಜ್ಞಾನಿಕವಾಗಿ ಅದು ಕಾಮಗಾರಿ ಮಾಡದೆ ಇಂಥ ದುರಂತ ಸಂಭವಿಸಿದೆ. ಇದು ನಾವು ಮಾಡೋದಲ್ಲ, ಪಬ್ಲಿಕ್. ಇವಾಗ 5 ಮಂದಿ ಅಲ್ಲಿ ಇದ್ದಾರೆ, ಅವಾಗ ಪಾಪ ಅಲ್ಲಿ ಆಸ್ಪತ್ರೆಯಲ್ಲಿ ತಿರುಗ್ಬೇಕು, ಹೆಂಡತಿ ಮಕ್ಕಳು ಯಾರು ಅಲ್ಲಿ ಹೋಗ್ತಾರೆ? ಪಕ್ಕದ ಮನೆಯವರೇ ನಮ್ಗೆ 8 ಮಾರ ನಂಬರ ಇವರು ಹೋಗುವಾಗ ನಿಜವಾಗ್ಲೂ ಇದು ಪಂಚಾಯತ್ ಆಡಳಿತ ಮಾಡ್ಬೇಕು. ಇಲ್ಲದಿದ್ರೆ ಜನಸೇವಕರು ಇದ್ದಾರೆ ಅಲ್ಲಿ, ಸ್ಪೀಕರ್ ಊರದು. ಅರ್ಥ ಆಯ್ತಾ? ಯಾರಾದ್ರೂ ಅವರು ಜನಸೇವಕರು ಮಾಡ್ಬೇಕು, ನಾವೇ ಹೇಗೆ ಮಾಡ್ಬೇಕಂತ ನಾವು ಮಾಡಿದ್ವಿ ಬಿಡಿ, ಅದು ಇಲ್ಲ, ಅವರಿಗೆ ಬರೋದಿಲ್ಲ. ಇದು ಜಿಲ್ಲಾಡಳಿತ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದಲ್ಲಿ ಇಷ್ಟೆಲ್ಲ ಇದು ಆಗುವಾಗ ಅವರು ಸ್ವಯಂ ಪ್ರೇರಿತವಾಗಿ ಬರಬೇಕು. ತಾಲೂಕು ದಂಡಾಧಿಕಾರಿ ಅಂತ ಇದ್ದಾನೆ, ಒಬ್ರು ಇರ್ತಾರೆ, ಇಲ್ಲ ಉಪವಿಭಾಗ ದಂಡಾಧಿಕಾರಿಗಳು ಇರ್ತಾರೆ, ಈ ಜಿಲ್ಲಾ ದಂಡಾಧಿಕಾರಿಗಳು ಇರ್ತಾರೆ. ಇವ್ರು ಮಾಡ್ಬೇಕಲ್ವಾ? ನಾವೆಲ್ಲ ದೂರ ಕೊಡ್ಬೇಕು, ಅವರೇ ಇರೋದು ಗೊತ್ತಾ ಅಲ್ವಾ? ಇದಕ್ಕೆಲ್ಲ ಟೀಮ್ ಮಾಡ್ಬೇಕು. ಅವರು ಒಂದು ಯಾವ್ದು ವೈಜ್ಞಾನಿಕವಾಗಿ ನಮ್ಮ ಇಂಜಿನಿಯರ್ಸ್ ಗಳ ಟೀಮ್ ಮಾಡ್ಬೇಕು, ಮತ್ತೆ ಮೈನ್ಸ್ ಅಂಡ್ ಜಿಯೋಲಜಿ ಇವರ ಟೀಮ್ ಮಾಡ್ಬೇಕು. ಅದನ್ನ ದುರಂತದ ಮೂಲಕ್ಕೆ ಹೋಗಿ ಅದನ್ನ ಇದು ಮಾಡ್ಬೇಕು. ಅದು ಆಯ್ತು ಬಿಡಿ. ಮತ್ತೊಂದು PNS ಸೆಕ್ಷನ್ ಇದೆ ನಮ್ಮಲ್ಲಿ, 105, 106 ಅಂತ ಹೇಳಿ. ನೆಗ್ಲಿಜೆನ್ಸಿ ಆದ್ಮೇಲೆ ಅವರ ಮೇಲೆ ಕ್ರಮ ಜೀವಕ್ಕೆ ಅಪಾಯ ಆದ್ರೆ, ಮತ್ತೆ ಜೀವಕ್ಕೆ ಅಪಾಯ ಆಗುವ ಸಂಭವ ಇರುವಾಗಲೇ ಗೊತ್ತಿದ್ರು
ಇದು ಮಾಡುವಾಗ ಒಂದು 5 ಒಂದು 6 ಅಂತೆಲ್ಲ ಇದೆ. ಅದ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಇವರನ್ನು ಕರ್ಕೊಂಡು ಹೋಗಿ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟಿದಾರಂತೆ ನಮ್ಮ ಪೊಲೀಸ್ ಇಲಾಖೆಗೆ. ಯಾಕಂದ್ರೆ ಒಂದು ದೂರು ಸಲ್ಲಿಸದಿದ್ರೆ ಅದು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಅದಕ್ಕೆ ಕೊಡುವಾಗ ಅಲ್ಲಿ ಅವರು NCR FIR ಮಾಡ್ಲಿಲ್ಲ. FIR ಮಾಡೋದು ಇನ್ವೆಸ್ಟಿಗೇಷನ್ ಚಾಲು ಮಾಡ್ಲಿಕ್ಕೆ ಬರೋದಿಲ್ಲ. ಅವರು UDR ನಲ್ಲಿ ಫೈಲ್ ಮಾಡಿದಾರಂತೆ, ಅಸಹಜ ಸಾವು ಅಂತೇಳಿ ಮಾಡಿದಾರಂತೆ. ಮತ್ತೆ ಸಹಜ ಸಾವು ಅಂತ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ? ಇದೆಲ್ಲ ಸ್ಟ್ಯಾಂಪ್ ಆಗ್ತಾ ಇದ್ದುಕೊಳ್ಳು. ಆಕ್ಚುಲಿ ಇಲ್ಲಿ ಟೋಟಲಿ ಅಂದ್ರೆ ಜ್ಞಾನದ ಕೊರತೆ, ಇಚ್ಛಾಶಕ್ತಿ ಕೊರತೆ, ಇದೆಲ್ಲ ಇದೆ ಇಲ್ಲಿ. ಇದಕ್ಕೆ IAS ಆಫೀಸರ್, KS ಆಫೀಸರ್ಗಳು, ಗ್ರೇಡ್ ನವರು ಇದನ್ನ ಇನಿಷಿಯೇಟಿವ್ ತಗೊಳ್ಬೇಕು. ನಮ್ಮ ದಕ್ಷಿಣ ಕನ್ನಡದ ದುರಂತ ಅದೇ. ಜನಗಳು ಬೇಕಾದಕ್ಕೆ ಮಾತಾಡ್ತಾರೆ, ಜನಗಳು ಬೇರೆ ಇದಕ್ಕೆ ಮಾತಾಡ್ತಾರೆ, ಬಟ್ ಇದಕ್ಕೆ ಯಾರು ಮಾಡೋದಿಲ್ಲ. ಪಾಪ ಅವ್ರು, ಯಾಕಂದ್ರೆ ಅವ್ರು ಪಾಪದವ್ರು. ಅದೇ ದೊಡ್ಡ ಇವರಿದ್ರೆ ಬಿಡ್ತಾರ? ನಾವು ಇವತ್ತು ಮಾತಾಡಿದೀವಿ, ನಾಳೆ ಹೋದ್ರೆ ನಮ್ಗಳು ಮನೆ ಮಕ್ಳಿದ್ದಾರೆ, ನಮ್ಗಳು ಕೆಲಸ ಇರುತ್ತೆ, ನಮಗೆ ಎದುರು ಇಲ್ಲ ಕೆಲಸ ಇರುತ್ತೆ. ಆದ್ರೆ ಹಿಂದೆ ಹೋಗ್ಬೇಕಾದ್ರೆ ನಮ್ಮ ಸಂಬಂಧಿಕರಲ್ಲ ಅವರು. ಮಾನವೀಯ ದೃಷ್ಟಿಕೋನ ನೋಡುವಾಗ ನಮ್ಗೆ ಮಾತಾಡ್ಬೇಕಾಗತ್ತೆ ಅಷ್ಟೇ. ಮತ್ತೆ ನಮಗೆ ಏನು ಅದರಿಂದ ವಕೀಲರಿಂದ ಹೋಗಬೇಕಾಗತ್ತಾ? ಅವ್ರಿಗೆ FIR ಮಾಡೋದಿದ್ರು ನಾವು ಕೋರ್ಟಿಗೆ ಹೋಗ್ಬೇಕು. ಪಾಪ ಅವ್ರಿಗೆ ಕೋರ್ಟಿಗೆ ಹೋಗಿ ಅಲೆಯಲಿಕ್ಕೆ ಆಗ್ತದೆ. ಈ ಮಾನಸಿಕ ವೇದನೆಯಲ್ಲಿ ಇರ್ತಾರೆ, ಅವ್ರು ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದ? ಕೋರ್ಟಿಗೆ ಹೋಗ್ಲಿಕ್ಕೆ ಟೈಮ್ ಇದೆಯಾ? ಅಲ್ಲ ಯಾರಾದ್ರೂ ಇದ್ದಾರ? ನಮ್ಮಂತ ಚಟಿ ಇದ್ದವರು ಸ್ವಲ್ಪ ಹೋಗ್ಬೋದು. ಅವ್ರ ಪಾಪ ಏನೂ ಇಲ್ಲ, ಬೆಳಿಗ್ಗೆ ಬಂದು ಸಾಯಂಕಾಲ ಊಟ ಮಾಡಿದ್ರು ಅವರು. ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಮಾನವತೆ ದೃಷ್ಟಿಕೋನ ಆಗಲ್ಲ. ಇದ ಎಲ್ರಿಗೂ ಪಾಪ ಅಂಚ ಮರ ಅಂಚಾರ ಬಲ್ಲಿತ್ತು ಮರ ಅಷ್ಟೇ ಹೇಳೋದಲ್ಲದೆ ಮತ್ತೆ ಅದು ದಯಗಾದ ಮರ ಬಲ ತೂಕ ನಾವು ಇಂಚಿನಕ್ಕೆ ಹಾಕೊಂಡು ಯಾರು ಬರೋದಿಲ್ಲ. ಇದು ಪ್ರಶ್ನೆ ಇದೆ ಇಲ್ಲಿ. ಈಗ ಆ ರಸ್ತೆ ಮಾಡಿದ್ರಲ್ಲ, ಹೌದು ಸರ್, ಆ ರಸ್ತೆಯ ಉಪಯೋಗ ಏನು? ಅಲ್ಲಿ ಏನಂದ್ರೆ ಆಕ್ಚುಲಿ ಒಂದು 10 ಮನೆ ಇದೆ ಅಲ್ಲಿ. 10 ಮನೆಗೆ ಒಂದು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಒಂದು 20 ಲಕ್ಷ ಹಣ ಬಂತು. ಹೌದು, ಅದು ಆ ನಿಗಮದಿಂದ ಹೇಗೆ ಹಣ ಬಂತು ಅಂತ? ಏನು ಆ ನಿಗಮದಿಂದ ಏನು ಹೇಗೆ ಹಣ ಬಂತು? ಆ ನಿಗಮದಿಂದ ಒಬ್ರು 2 ಮನೆ ಇದೆ ಅಲ್ಲಿ, ಅದಕ್ಕೋಸ್ಕರ ಮಾಡಿದ್ದು. ಆ ನಿಗಮದಿಂದ ಮತ್ತೆ ತುಂಬಾ ಜನಗಳು ರಸ್ತೆ 2 ಬೇಕು, ಅದು ವೈಜ್ಞಾನಿಕವಾಗಿಲ್ಲ ಅಂತೇಳಿ ಅಷ್ಟೇ. ಇಲ್ಲಿ ಪ್ರಶ್ನೆ ಇರೋದು ರಸ್ತೆ ಮಾಡಿದಕ್ಕೆ ಆಕ್ಷೇಪ ಅಲ್ಲ. ರಕ್ಷೆ ಮಾಡಿದ ಅವ್ರು ಬೇಕಾದ್ರೆ ತಿಂತಾರ, ಇದು ಮಾಡ್ತಾರ, ಉಗುಳ್ತಾರ, ಏನೆಲ್ಲ ಮಾಡ್ತಾರೆ, ಮಾಡ್ಲಿ, ತೊಂದ್ರೆ ಇಲ್ಲ. ಯಾರನ್ನು ನಿಲ್ಲಿಕ್ಕೆ ಆಗುದಿಲ್ಲ, ಅದ್ರ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಆಟಿ ಹಾಕಿ ಅದನ್ನು ಕಾಯುವುದಿಲ್ಲ, ಎಷ್ಟು ಹಣ ಬಂತು, ಹೇಗೆ ಯೂಸ್ ಆಯ್ತು, ಅದೆಲ್ಲ ಯಾರನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಮಾಡುವಾಗ ಇವಾಗ ಇಂಜಿನಿಯರ್ಸ್ಗಳಿದ್ದಾರಲ್ವಾ, ಅಲ್ಲಿ ಕೂತ್ಕೊಂಡು MB ಬರೀತಾರಲ್ವಾ, ಇಲ್ಲಿ ನಮ್ಮ ಒಳಗಡೆ ಇನ್ಸ್ಪೆಕ್ಷನ್ ಮಾಡದೆ. ಮತ್ತೊಂದು ಇಲ್ಲಿ ಏನಾಗ್ಬೇಕಂದ್ರೆ ಈ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾರಲ್ವಾ, ಅವರು ಅದರ ಗುಣಮಟ್ಟದ ಪರೀಕ್ಷೆ ಮಾಡಿ ಅಶ್ಯೂರೆನ್ಸ್ ಕೊಟ್ಮೇಲೆ ನೀವು ಉದ್ಘಾಟನೆ ಮಾಡ್ಬೇಕು ಇನ್ನು ಮುಂದೆ. ಯಾಕಂದ್ರೆ ಅವರು ಯಾರಾದ್ರೂ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಆಗ್ಬೇಕಲ್ವ ಇವಾಗ. ಅಲ್ಲ, ಗುಣಮಟ್ಟ ಪರೀಕ್ಷೆ ಮಾಡೋನು ಕಾಂಟ್ರಾಕ್ಟರ್ ಕಿಸೆನೋಡಿಯ ಮಾಡೋದಲ್ವಾ? ಹೌದಾ? ಹೌದಾ? ಇನ್ನು ಮಾಡ್ಬೇಕಾದ್ರೆ ಇನ್ನೇನ್ ಮಾಡ್ಬೇಕು, ಇನ್ನು ಎಷ್ಟು ಜೀವ ಹೋಗ್ಬೇಕು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ಗುಡ್ಡ ಕುಸಿದು ಇದು ಮಾಡಿ, ಯಾಕಂದ್ರೆ ಒಂದು ಭೂಮಿಗೆ ಒಂದು ಪಿಕ್ಕಾಸ ಹಾಕ್ಬೇಕಾದ್ರೂ 100 ಸಲ ಆಲೋಚನೆ ಮಾಡ್ತಾ ಇರುವವರು ಇದ್ರು. ಇವಾಗ ಹಾಗೆಲ್ಲ, ಬಂದ್ರು JCB ತಂದ್ರು, ಹಾಕಿದ್ರು, ಹೋದ್ರು. ಅರ್ಥ ಆಯ್ತಾ? ಅಂತ ವಿಷಯಗಳಿದೆ. ಇವತ್ತು ನೋಡಿ ಎಷ್ಟು ಮಂದಿ ಆಯ್ತು. ಇವಾಗ ಮೊನ್ನೆ ಹೋದ ಸಲ 3 ಮಂದಿ ಮಕ್ಕಳು ಸತ್ರು ಅಲ್ಲಿ ಪಾಪ. ಇಲ್ಲಿ ನಾಟಕಲ್ನಲ್ಲಿ ಇಲ್ಲಿ ಕಾಣೆಕೆರೆ ಅಂತ ಹೇಳುವ ದೇರ್ಲಕಟ್ಟೆ ಮೊನ್ನೆ ಒಂದು ಮಗ ಸತ್ತು ಹೋಯ್ತು. ಇದೆಲ್ಲ ಎಲ್ಲಿ ಗುಡ್ಡ ಖುಷಿದೆ ಹೇಳುದು, ಗುಡ್ಡ ಖುಷಿದು ಇರ್ತದೆ. ಇದು ನಮ್ದು ಮಡಿಕೇರಿ ಅಂತ ಪ್ರದೇಶಗಳ ಇಲ್ಲಿ ಅಂದ್ರೆ ಇಂಜಿನಿಯರ್ಸ್ಗಳ ನೆಗ್ಲಿಜೆನ್ಸ್, ಟೋಟಲಿ ಇಂಜಿನಿಯರ್. ಯಾಕಂದ್ರೆ ಅವರ ಮೇಲೆ ಕೇಸ್ ಮಾಡ್ಲಿಕ್ಕೆ ಯಾವುದೇ ಕಾಯ್ದೆಗಳಿಲ್ಲ ಇವಾಗ. ನೆಗ್ಲಿಜೆನ್ಸ್ ಇಲ್ಲ ಅಷ್ಟೇ ಅಲ್ಲದೆ, ಈ ಡಾಕ್ಟರ್ಗಳು ಮತ್ತೆ ಇಂಜಿನಿಯರ್ಗಳ ಮೇಲೆ ಸರಿಯಾದ್ರೆ ಅವರ ಮೇಲೆ ಡೈರೆಕ್ಟ್ ಅವರ ಮೇಲೆ ಕೇಸ್ ಹಾಕ್ಬೇಕು, ಎಲ್ಲರೂ ಟೆಸ್ಟ್ ಆಗ್ಬೇಕು. ಅವರು ಕಾಮಗಾರಿ ಅವೈಜ್ಞಾನಿಕ ಅಂತ ಹೇಳಿ ಹೇಳ್ಬೇಕಾದ್ರೆ ಏನಾದ್ರೂ ಆಗ್ಬೇಕು. ಇಲ್ಲದಿದ್ರೆ ನಮಗೆ ಹೇಗೆ ಏನು ಅಂತ ಕೇಸ್ ಆಗ್ತದೆ ಇವರ ಮೇಲೆ. ಅಂತ ಕಾಯ್ದೆಗಳಿಲ್ಲ ನಮ್ಮಲ್ಲಿ, ಅಂತ ವಿಷಯಗಳೆಲ್ಲ ಇದೆ. ಇದನ್ನೆಲ್ಲ ಕಾನೂನು ಕಾಯ್ದೆಗಳ ವಿಷಯಗಳನ್ನು ಇಟ್ಕೊಂಡು ಜನರ ಜೀವನದ ಮೇಲೆ ಆಟ ಆಡ್ತಾ ಇದ್ದಾರೆ. ಇವಾಗ ಏನಂದ್ರೆ ಮೇಡಮ್, ಇವಾಗ ಒಂದೇ ಒಂದು ದಾರಿ ಇರೋದಂದ್ರೆ ಒಂದು FIR ಆಗ್ಬೇಕದು ಪೊಲೀಸ್ ಸ್ಟೇಷನ್ ನಲ್ಲಿ ನೆಗ್ಲಿಜೆನ್ಸ್. ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ನಲ್ಲಿ ಏನಾಗುತ್ತೆ ಅದು ನೆಕ್ಸ್ಟ್ ನೋಡ್ತಾರೆ. ಅರ್ಥ ಆಯ್ತಾ? ಇದೊಂದು ಆಗ್ಬೇಕು ಅಂತೇಳಿ
ಕೇಳಿಕೊಳ್ಳೋದು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಇಡೀ ಆ ದುರಂತಕ್ಕೆ ಮುಖ್ಯ ಕಾರಣ ಆ ರಸ್ತೆ ನಿರ್ಮಾಣ ಅಂತ ಹೇಳಿ ಸ್ಥಳೀಯರ ಆರೋಪ. ಹೌದು. ಆ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಮಣ್ಣಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡಲಾಗಿಲ್ಲ. ಇಂಜಿನಿಯರ್ಗಳು ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಿಲ್ಲ. ಕಾಂಟ್ರಾಕ್ಟರ್ಗಳು ನೇರವಾಗಿ ಅವರಿಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ರಸ್ತೆ ಮಾಡಿದ್ದಾರೆ ಮತ್ತು ಅದರ ಗುಣಮಟ್ಟದ ಬಗ್ಗೆ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ. ಆದ್ದರಿಂದ ಅಂಥ ರಸ್ತೆ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಗುಡ್ಡೆಯಲ್ಲಿ ಬಿರುಕು ಬಿಟ್ಟಿದೆ. ಆ ಬಿರುಕು ಬಿಟ್ಟಂಥ ಗುಡ್ಡೆ ಈ ಮಳೆಗಾಲದಲ್ಲಿ ಜರಿದಿದೆ. ಪರಿಣಾಮವಾಗಿ ಇಡೀ ಮನೆ ಕುಸಿದು ಹೋಗಿದೆ. ಆ ಮನೆಯಲ್ಲಿದ್ದ 3 ಜೀವಗಳು ಹೋಗಿದ್ದಾವೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದ್ದರಿಂದ ಇದಕ್ಕೆ ಕಾರಣ ಆ ರಸ್ತೆ ಎನ್ನುವುದು ಅವರ ಆರೋಪವಾಗಿದ್ದಾರೆ. ಆ ರಸ್ತೆಯನ್ನು ನಿರ್ಮಾಣ ಮಾಡಿದಂತಹ ಸಂಸ್ಥೆಗಳ ವಿರುದ್ಧ, ಅದರ ಇಂಜಿನಿಯರು, ಅಲ್ಲಿನ ಸ್ಥಳೀಯ ಪಂಚಾಯತ್ನ PDO, ಆಡಳಿತ ವ್ಯವಸ್ಥೆ ವಿರುದ್ಧ ಒಂದು ಪ್ರಕರಣ ದಾಖಲಾಗಬೇಕು. ಪೊಲೀಸರು ನಮಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳುವಾಗಿಲ್ಲ. ಈಗ ಸಂತ್ರಸ್ತ ಕುಟುಂಬದ ಸಂಬಂಧಿಕರೊಬ್ಬರು ಕೊಣಜೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದನ್ನು NCR ಮಾಡಿದ್ದಾರೆ. ಇದು ಕಾನ್ಸಿಗೇಬಲ್ ಬರುವುದಿಲ್ಲ ಅಂತೇಳಿ, ಇದು ಸಂಜೆಯ ಪ್ರಕರಣ ಅಲ್ಲ ಅಂತೇಳಿ. ಆಲ್ರೆಡಿ ಅದೇ ಪೊಲೀಸ್ ಠಾಣೆಯಲ್ಲಿ ಈ ದುರಂತದ ಬಗ್ಗೆ ಒಂದು FIR ದಾಖಲಾಗಿದೆ. ಈ ದುರಂತ ಆದ ಕೂಡಲೇ ಆ ದುರಂತದ ಬಗ್ಗೆ ಒಂದು FIR ದಾಖಲಾಗಿದೆ. ಅದು ಯಾವುದು? UDR, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ನಾವು ಹೇಳ್ತೇವೆ. ಅಸ್ವಾಭಾವಿಕ ಮರಣ ಸಂಭವಿಸಿದೆ. ಯಾಕಂದರೆ FIR ಮಾಡದೆ ಆ ಡೆಡ್ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವಾಗಿಲ್ಲ. ಅದರಿಂದ UDR ಮಾಡಿದ್ದಾರೆ. UDRನಲ್ಲಿ ತನಿಖೆ ಇಲ್ಲ. UDRನಲ್ಲಿ ತನಿಖೆ ಇಲ್ಲ. UDR ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ವೈದ್ಯರ ಮರಣೋತ್ತರ ಪರೀಕ್ಷಾ ವರದಿ ಬಂದ ಮೇಲೆ ಅದು ಕ್ಲೋಸ್ ಆಗುತ್ತೆ. ಅದರ ರಿಪೋರ್ಟನ್ನು ತಹಶೀಲ್ದಾರರಿಗೆ ಒಪ್ಪಿಸ್ತಾರೆ. ಅಲ್ಲಿಗೆ UDR ಇದೆ, ಕತೆ ಮುಗಿಯಿತು. UDR ಮಾಡಿದರೆ ತನಿಖೆ ಅಷ್ಟೇ ಇರೋದು. ಆದರೆ ಇಲ್ಲಿ ತನಿಖೆ ಆಗಬೇಕಾದ್ದು ಏನು, ಅದಕ್ಕೆ ಕಾರಣ ಏನು ಅಂತೇಳಿ ಅದರಲ್ಲಿ ತಪ್ಪಿತಸ್ಥರು ಯಾರು? ಇವರು 3 ಮಂದಿ ಡೆತ್ ಆಗಿರೋದು ಗುಡ್ಡ ಕುಸಿದದ್ದೇ, ಮನೆ ಮೇಲೆ ಬಿದ್ದದ್ದೇ, ಮನೆ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿರೋದು. ಅದೇ ಕಾರಣ, ಅದರಲ್ಲಿ ಬೇರೆ ಡೌಟ್ ಇಲ್ಲ. ಯಾರೋ ಬಂದು ಗುಡ್ಡವನ್ನು ಮನೆಯನ್ನು ಒಡೆದು ಹಾಕಿ ಇವರನ್ನು ಕೊಲೆ ಮಾಡಿದ್ದೇನೋ ಅಲ್ಲ, ಅದನ್ನು ಯಾರೂ ಹೇಳುವುದಿಲ್ಲ. ಆದರೆ ಇದೇ ರೀತಿ ಆಗಿರೋದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅದು ಮೇಲ್ನೋಟಕ್ಕೆ ಕಾಣುವಂಥ ಬಹಿರಂಗ ಸತ್ಯ. ಆದರೆ ಅದಕ್ಕೆ ಕಾರಣ ಏನು, ಅದನ್ನು ಕಂಡುಹಿಡಿಬೇಕಾದ್ರೆ ನೀವೊಂದು FIR ದಾಖಲು ಮಾಡಬೇಕು. FIR ದಾಖಲು ಮಾಡ್ಕೊಳ್ಬೇಕಾದ್ರೆ ಬೆಲೆ ತನಿಖೆ ಮಾಡಬೇಕು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಾದ ಸುಮಲತಾ ಅವರಿದ್ದಾರೆ. ನಮಸ್ತೆ ಮೇಡಮ್. ಮೇಡಮ್, ಮಂಜನಾಡಿ ದುರಂತ ಈಗಾಗಲೇ ನಿಮಗೆ ಗೊತ್ತಿದೆ, ಈ ಬಗ್ಗೆ ಏನು ಹೇಳ್ತೀರಾ? ದುರಂತ ಈಗ ಆಯ್ತು ದಿವಸಗಳು. ಈಗ ಅಶ್ವಿನಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ದೇರ್ಲಕಟ್ಟೆಯ KSKT ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅವರು. ಈಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಅವರಿಗೆ. ಸ್ವಲ್ಪ ಅಷ್ಟೇನಿದಿರ್ಲಿಲ್ಲ, ಇವತ್ತು ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ, ಮಾತಾಡ್ತಿದ್ದಾರೆ. ನಿನ್ನೆ ನಾವು ನೋಡಿ ಬಂದಿದ್ದೇವೆ, ಹೋಗಿ ಮಾತಾಡ್ತಿದ್ದಾರೆ ಮೇಡಮ್. ಈ ದುರಂತಕ್ಕೆ ಕಾರಣ ಏನಂತ ಅಂದಾಜಿದೆ ನಿಮ್ಗೆ? ಹೌದು, ನಾವು ಈ ಮುಂಚೆನೆ ನಾವು ಇದ್ರ ಬಗ್ಗೆ ಮಾತಾಡಿದ್ದೇವೆ ಸರ್. ಈ ದುರಂತಕ್ಕೆ ಮುಖ್ಯವಾಗಿ ಏನ್ ಕಾರಣ ಅಂತ ಹೇಳಿದ್ರೆ, ನಮ್ಮ ಅವರ ಸೀತಾರಾಮ್ ಪೂಜಾರಿ ಅವರ ಮನೆಯ ಮೇಲ್ಗಡೆ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಸರ್. ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಕ್ಕೀಗ ಅಧಿಕಾರಿಗಳು, ಪಂಚಾಯತ್ನ ಅಧಿಕಾರಿಗಳು ಅಲ್ಲಿ ರಸ್ತೆ ಮಾಡುವುದಕ್ಕಿಂತ ಮುಂಚೆ ಸ್ಥಳೀಯರಿಗೆ ಒಂದು ಸೂಚನೆ ನೀಡಬೇಕು. ಮತ್ತೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡಬಹುದು, ಇದಕ್ಕೆ ಯಾವುದೇ ಅಡೆತಡೆಗಳು ಉಂಟಾ ಇಲ್ವಾ ಎನ್ನುವುದನ್ನು ನೋಡಿ ನಂತರ ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೇಕು. ಅಲ್ಲಿ ಸೀತಾರಾಮ್ ಪೂಜಾರಿ ಅವರ ಮನೆ ಮೇಲ್ಗಡೆನೆ ರಸ್ತೆ ನಿರ್ಮಾಣ ಮಾಡಿದ ಕಾರಣ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ನೋಡಿ ಅವ್ರು ತುಂಬಾ ವರ್ಷಗಳಿಂದ ನಿವಾಸ ಮಾಡ್ತಾ ಇದ್ರು, ಇಷ್ಟರವರೆಗೆ ಆಗ್ಲಿಲ್ಲ ಅಂತ ದುರಂತ. ಆದ್ರೆ ಈ ರಸ್ತೆ ನಿರ್ಮಾಣ ಮಾಡಿದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿನ ನೀರು ಉಂಟಲ್ಲ ಸರ್, ಈ ಮಳೆ ಕಂಟಿನ್ಯೂಷನ್ ಬಂದ ಕಾರಣ ನೀರು ಮೇಲಿಂದ ಕೆಳಗೆ ಇವರ ಮನೆಯ ಕೆಳಗೆ
ಗುಡ್ಡದಲ್ಲಿ ಕೆಳಗೆ ಬೀಳ್ತಾ ಇತ್ತಲ್ಲ, ಅದರ ಕಾರಣ ಏನಾಯ್ತು, ಅಲ್ಲಿ ಎಲ್ಲ ತುಂಬಾ ಮರಗಳನ್ನೆಲ್ಲ ಕಡ್ದಿದ್ದಾರೆ ಆಲ್ರೆಡಿ ರಸ್ತೆ ನಿರ್ಮಾಣ ಮಾಡೋದಕ್ಕೋಸ್ಕರ. ಮಣ್ಣು ಏನಾಗಿದೆ ತುಂಬಾ ಸಾಫ್ಟ್ ಆಗಿ, ಅದರಿಂದಾಗಿ ಆ ಗುಡ್ಡ ಈಗ ಜರ್ದು ಬಿದ್ದಿರ್ಬೋದು ಎನ್ನುವುದೇ ನಮ್ಮದೆಲ್ಲ ಒಂದು ಇದು. ಅಂದ್ರೆ ರಸ್ತೆ ನಿರ್ಮಾಣ ಮಾಡಿದ್ದು ಯಾವಾಗ ಮೇಡಮ್? 2017-18ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ರಸ್ತೆ ನಿರ್ಮಾಣ ಮಾಡುವ ಮೊದಲು ಶ್ರೀರಾಮ್ ಪೂಜಾರಿ ಅವರು ಇದಕ್ಕೆ ಅವರ ಹತ್ರ ಹೇಳಿದ್ದಾರೆ, ಇಲ್ಲಿ ನಮ್ಮ ಕೆಳಗಡೆ ಮನೆ ಉಂಟು, ನೀವು ರಸ್ತೆ ನಿರ್ಮಾಣ ಮಾಡಬೇಡಿ ಅಂತ ಹೇಳಿ ತುಂಬಾ ಅವರ ಹತ್ರ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಅವರ ಮಾತನ್ನು ಕೇಳಿಲ್ಲ, ಅಲ್ಲದೆ ಯಾವುದೇ ರೀತಿ ಅದಕ್ಕೊಂದು ವ್ಯವಸ್ಥೆಯೂ ಮಾಡ್ಲಿಲ್ಲ. ಅವರು ರಸ್ತೆ ನಿರ್ಮಾಣ ಮಾಡಿಕೊಂಡು ಹೋದ್ರು. ಅಲ್ಲಿ ಒಂದು ಚರಂಡಿಯ ವ್ಯವಸ್ಥೆ ಆಗ್ಲಿ, ನೀರು ಹೋಗುವ ವ್ಯವಸ್ಥೆ ಆಗ್ಲಿ ಅವ್ರು ಮಾಡಿ. ಈಗ್ಲೂ ಕೂಡ ಆ ಪ್ರದೇಶದಲ್ಲಿ ರಸ್ತೆ ಬದಿಲಿ ಈಗ್ಲೂ ಕೂಡ ಆ ಗುಡ್ಡ ಜರಿತಾನೇ ಉಂಟು, ಅರ್ಧ ರಸ್ತೆ ಮಾತ್ರ ಕಾಣ್ತಾ ಉಂಟು ಮ್ಯಾಮ್. ಅಂತ ಪರಿಸ್ಥಿತಿ ಉಂಟು. ಇದೊಂದು ನಿಜವಾಗಿ ಹೇಳುವುದಾದ್ರೆ ಅವ್ರೇನು, ನಾವು ಇದರ ಬಗ್ಗೆ ಕೊಣಾಜ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಮಾಡ್ಲಿಕ್ಕೆ ಹೋದೆವು. ಅಂದ್ರೆ ನಾವು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆವು, FIR ಮಾಡ್ಲೇಬೇಕು ಅಂತ ಹೇಳಿದ್ರೆ ಕೊಣಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಯಾವುದೇ ರೀತಿಯ ಇದು ಸಿಗ್ಲಿಲ್ಲ ಮ್ಯಾಮ್. ಇದಕ್ಕೆ ರೆಸ್ಪಾಂಡ್ ಅವರಿಂದ ಬರ್ಲಿಲ್ಲ. ನಾವು ಖಾಲಿ NCR ಮಾಡಿ ಕೊಡ್ತೇವೆ ಅಂತ ನಾವು ತುಂಬಾ ಅವ್ರ ಹತ್ರ ಅಂದ್ರೆ ಹೇಳಿದೆ, ಇದು ನಾಟ್ ಅನ್ಯಾಚುರಲ್ ಡೆತ್ ಅಂತ ಕೂಡ ನಾವು ಹೇಳಿದೆವು. ಇದೊಂದು ತಿಳಿದು ಇದೊಂಥರ ಮರ್ಡರ್ ಟೈಪ್ ಆಗಿದೆ. ಯಾಕಂತ ಹೇಳಿದ್ರೆ ಇದು ಎಲ್ಲ ಅಧಿಕಾರಿಗಳು, ಪಂಚಾಯತ್ನ ಅಧಿಕಾರಿ ವ್ಯವಸ್ಥೆ, ಮತ್ತೆ ಇವರು PDO ಆ ಟರ್ಮ್ ಅಲ್ಲಿ ಇದ್ದವರು, ಇದನ್ನೆಲ್ಲ ಒಂದು ವಿಮರ್ಶೆ ಮಾಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಇಟ್ ಇಸ್ ನಾಟ್ ಅನ್ಯಾಚುರಲ್ ಡೆತ್. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ, ಸ್ಥಳೀಯವಾಗಿ ಆಕ್ಷೇಪ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯತ್ನ ಅಧಿಕಾರಿ ವರ್ಗ ಈ ಬಗ್ಗೆ ಒಂದು ಮುನ್ನೆಚ್ಚರಿಕೆ ತಗೊಳ್ಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಿತ್ತು. ಈ ರೀತಿಯಾಗಿ ಸಮಸ್ಯೆ ಇದೆ, ಈ ರೀತಿಯಾಗಿ ಅವರು ಒಬ್ಜೆಕ್ಷನ್ ಮಾಡಿದ್ದಾರೆ, ಆದ್ದರಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ರಸ್ತೆ ಮಾಡುವುದು ಅನಿವಾರ್ಯ. ಒಂದು 10-12 ಮನೆಗಳಿಗೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಾಗ ರಸ್ತೆ ಮಾಡುವುದು ಅನಿವಾರ್ಯ. ಆದರೆ ಆ ಪ್ರದೇಶದಲ್ಲಿ ರಸ್ತೆ ಮಾಡಿದರೆ ಕೆಳಗಿನ ಮನೆಯವರೆಗೆ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತದೆ ಎನ್ನುವುದನ್ನು ಆಲೋಚನೆ ಮಾಡಿಕೊಂಡು ಅವರೊಂದು ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಬೇಕಿತ್ತು. ಆಗ ಹಿರಿಯ ಅಧಿಕಾರಿಗಳು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಏನು ಇದೆ, ರಸ್ತೆ ಮಾಡೋದು ಅನಿವಾರ್ಯ ಆದರೆ ಅಲ್ಲಿ ಪರ್ಯಾಯ ವ್ಯವಸ್ಥೆ ಏನಿದೆ ಎನ್ನುವುದನ್ನು ಆಲೋಚನೆ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ತಜ್ಞರಿಂದ ಸ್ಥಳ ಪರಿಶೀಲನೆ ಮಾಡಿಸ್ತಾ ಇದ್ರು. ಅದಕ್ಕೆ ಒಂದು ಏನಾದರೂ ಒಂದು ತಡೆಗೋಡೆಯೋ ಎಂಥದ್ದು ನಿರ್ಮಾಣ ಮಾಡುವ ಬಗ್ಗೆಯೂ ಆಲೋಚನೆ ಆಗ್ತಾಯಿತ್ತು. ಇದನ್ನು ಯಾವುದನ್ನು ಪಂಚಾಯತ್ನವರು ಮಾಡಲಿಲ್ಲ. ಇಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲೂ ಒಂದು ಸ್ಕೆಚ್ ಕೊಟ್ಟರು, ಅಲ್ಲಿ ಒಂದು ಸ್ಯಾಂಕ್ಷನಿಂಗ್ ಆಯಿತು, ಯಾವುದೋ ಒಂದು ನಿಗಮದಿಂದ ಅನುದಾನ ಬಿಡುಗಡೆ ಆಯಿತು, ಟೆಂಡರ್ ಆಯಿತು. KRL ಅಂತ ಹೇಳಿದ ಸರ್ಕಾರಿ ಸಂಸ್ಥೆ ಅದು. ಅವರು ಟೆಂಡರ್ ವಹಿಸ್ಕೊಂಡ್ರು, ಅವರು ಇನ್ನೊಬ್ಬರಿಗೆ ಉಪಗುತ್ತಿಗೆ ಕೊಟ್ಟರು, ಅವರು ಕೆಲಸ ಮಾಡಿದರು, ಬಿಲ್ ಪಡ್ಕೊಂಡ್ರು, ಅವರು ಹೋದರು. ಜನರಿಗೆ ಸಮಸ್ಯೆ ಹಾಗೆ ಉಳೀತು. ಇದು ಯಾವಾಗ ಬೀಳ್ತದೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡ್ತಾನೆ ಇದ್ದರು, ಇಲ್ಲಂತ ಏನಿಲ್ಲ. ಅವರಿಗೂ ಅಂದಾಜಿತ್ತು. ಯಾಕಂತ ಹೇಳಿದರೆ ಒಂದು ಗುಡ್ಡವನ್ನು ಗಟ್ಟಿಮುಟ್ಟಾಗಿ ಮಣ್ಣು ಹಿಡಿತ ಹೊಂದಿದ್ದಂಥ ಗುಡ್ಡವನ್ನು ನೀವು ಯಾಂತ್ರಿಕದ ರೀತಿಯಲ್ಲಿ ಅದರಲ್ಲಿ ಸಮತಟ್ಟು ಮಾಡಿ ಅಲ್ಲಿದ್ದ ಮರ ಗಿಡಗಳನ್ನೆಲ್ಲ ಕಡಿದು ರಸ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಗುಡ್ಡ ಬಿರುಕು ಬಿಟ್ಟಿತ್ತು. ಅದಕ್ಕೆ 2017-18ರಲ್ಲಿ ಆಗಿರುವಂಥ ರಸ್ತೆ. ಈಗ ಸುಮಾರು 7-8 ವರ್ಷಗಳಾಯಿತು. ಈ 7-8 ವರ್ಷಗಳಲ್ಲಿ ಏನಾಯಿತು, ಅದರ ಮಧ್ಯಕ್ಕೆ ನೀರು ಹೋಯ್ತಾ ಬಂತು. ವರ್ಷಕ್ಕೆ 4 ತಿಂಗಳಾದರೂ ಮಳೆ ಬಂದೇ ಇರ್ತದೆ, ನೀರು ಇಂಗ್ತದೆ. ಪರಿಣಾಮವಾಗಿ ಮಣ್ಣು ಬುಡದ ತನಕ ಸಡಿಲಗೊಂಡಿತು. ನೀವು ಬುಡ ಸಡಿಲಗೊಳ್ಳದಿದ್ದರೆ ನಿಮಗೆ ಗುಡ್ಡ ಜರಿಯುವುದಿಲ್ಲ. ನೀವು ಯಾವಾಗ ಬುಡ ಸಡಿಲಗೊಳ್ಳುತ್ತಾ ಆ ಸಂದರ್ಭದಲ್ಲಿ ಗುಡ್ಡ ಜರಿಯಿತು. ಇದು ಮುಂಜಾನೆ ವೇಳೆಗೆ ಈ ದುರಂತ ಘಟಿಸಿತು. ಇದಕ್ಕೆ ಮುಖ್ಯವಾದಂತಹ ತಪ್ಪಿತಸ್ಥರು ಯಾರಂತ ಹೇಳಿದರೆ ಈ ಅಧಿಕಾರಿ ವರ್ಗ. ನೀವು ಮಣ್ಣನ್ನು ದೂರಲಿಕ್ಕೆ ಆಗ್ತದ, ಗುಡ್ಡವನ್ನು ದೂರಿಸಲಿಕ್ಕೆ ಆಗ್ತದ? ಆ ಗುಡ್ಡದ ಮೇಲೆ ನೀವು ಮಾಡಿದಂಥ ಅತಿಕ್ರಮಣ ಇದೆಯಲ್ಲ, ದೌರ್ಜನ್ಯ ಇದೆಯಲ್ಲ, ಅದಕ್ಕೆ ಅದು ಪ್ರತಿಫಲ ಕೊಟ್ಟಿರುವುದು. ಅದರಿಂದಾಗಿ ಇಂತಹ ದುರಂತಗಳು ನಡೆದಾಗ ಅದಕ್ಕೆ ಕಾರಣೀಭೂತರ ಯಾರು ಎನ್ನುವುದು ಕಂಡುಹಿಡಿಯುವುದು ಬಹುಮುಖ್ಯ. ಅಂದರೆ ಇವಾಗ ಯಾಕೆ ಸುರಕ್ಷತಾ ಮಟ್ಟವನ್ನು ಮಣ್ಣಿನ ಕಾಪಾಡ್ತಾ ಇಲ್ಲ ಅಂತ ನೋಡ್ತಾ ಇಲ್ಲ, ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ನೋಡಿ. ಆ ಕಾಮಗಾರಿಗೆ ಮಂಜೂರಾದ ಮೊತ್ತವೇ 20 ಲಕ್ಷ.
ಸಂಬಂಧಪಟ್ಟವರಿಗೆ 15% ಹೋಗಬೇಕು. ಸಂಬಂಧಪಟ್ಟವರಿಗೆ 15% ಹೋಗಬೇಕು. ಯಾಕಂದರೆ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸಿದವರಿಗೆ 15% ಅಂತ ಹೇಳಿದರೆ ಮತ್ತೆ ಉಳಿಯುವುದು 85%. ಅದರಲ್ಲಿ ಕಾಂಟ್ರಾಕ್ಟರಿಗೆ ಕೆಲಸ ಮಾಡಲಿಕ್ಕೆ 50% ಬೇಕು, ಮತ್ತೆ 35% ಉಳಿತದೆ. ಅದು ಬಾಕಿಯವರಿಗೆ ಹಂಚಲಿಕ್ಕೆ ಬೇಕು. ಇದು ವ್ಯವಸ್ಥೆ. ನಿಮಗೆ ಅಲ್ಲಿ ಮತ್ತೊಂದು ರೀತಿಯಲ್ಲಿ ನೀವು ಅಲ್ಲಿ ಮಣ್ಣಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕು. ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೋದು ಅಂತೇಳಿ ಇನ್ನೊಂದು ಸರ್ವೆ ಆಗಬೇಕು. ಇದೆಲ್ಲ ಮಾಡುವಾಗ ಪುನಃ ಹೆಚ್ಚುವರಿ ಹಣ ಬೇಕಾಗ್ತದೆ. ಯಾರೂ ತಮಗೆ ಬರುವ ಲಾಭವನ್ನು ಬಿಟ್ಟು ಕೊಡಲಿಕ್ಕೆ ತಯಾರಿ ಇರುವುದಿಲ್ಲ. ಕಾಂಟ್ರಾಕ್ಟರು ಇರುವುದಿಲ್ಲ, ಕಮಿಷನ್ ಪಡೆಯುವಂಥ ಅಧಿಕಾರಿಗಳು ಇರುವುದಿಲ್ಲ. ಅದರಿಂದಾಗಿ ಅವರು ಅಂಥದ್ದೊಂದು ಪ್ರಯತ್ನವನ್ನು ಮಾಡಲಿಲ್ಲ. ಇಲ್ಲದ ಅವರಿಗೆ ಒಂದು 2 ಲಕ್ಷ 3 ಲಕ್ಷ ಹೋಗಬೇಕು, ಇರುವುದೇ 20 ಲಕ್ಷ. ಅದರಲ್ಲಿ ನಿಮಗೆ 15% ಅಂತ ಹೇಳಿದರೆ ನಿಮಗೆ ಬರುವುದೇ 3 ಲಕ್ಷ. ಆ 3 ಲಕ್ಷದಲ್ಲಿ 1 ಲಕ್ಷವನ್ನು ಇನ್ನೊಂದು ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಅವರು ಅಂಥ ಕೆಲಸವನ್ನು ಮಾಡಲಿಲ್ಲ. ಪರಿಣಾಮ ಏನಾಯಿತು? ಇಂಥ ಒಂದು ದುರಂತ ನಡೆಯಿತು. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಪ್ರತಿನಿಧಿಸುವ ಕ್ಷೇತ್ರ ಇದು. ಅಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳು ಅವರ ಅನುದಾನ, ಅವರ ಪ್ರಯತ್ನದಿಂದಲೇ ನಡೆದದ್ದು, ಬಂದಿರೋದು. ಯಾವುದೇ ರೀತಿಯ ಕಾಮಗಾರಿ ಆಗಿರಲಿ, ಅದು ಸ್ಯಾಂಕ್ಷನ್ ಆಗಿರೋದು ಖಾದರ್ ಅವರ ಪ್ರಯತ್ನದಿಂದಲೇ. ಆದರೆ ಯಾವ ಕಾಮಗಾರಿ ಸ್ಯಾಂಕ್ಷನ್ ಆಯಿತು, ಆ ಕಾಮಗಾರಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲ ಆಯಿತು. ಅದರ ಪರಿಣಾಮವನ್ನು ಗ್ರಹಿಸುವಲ್ಲಿ ವಿಫಲವಾಯಿತು. ಪರಿಣಾಮವಾಗಿ ಅಲ್ಲಿ ಇಂಥ ಒಂದು ದುರಂತ ನಡೆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವರದಿ ಇದೆ ಪುತ್ತೂರಿನಲ್ಲಿ. ಪುತ್ತೂರಿನ ಬೆಳ್ಳಿಪಾಡಿ ಎಂಬಲ್ಲಿ ಕೂಡ ಮೆಗಾ ಸ್ಫೋಟ ಸಂಭವಿಸಿದೆ. ಪ್ರಕೃತಿಯ ಈ ವಿಕಾರ ನರ್ತನದ ಶಾಕ್ನಿಂದಾಗಿ ಈ ಭಾಗದ ಜನ ಕೂಡ ಎಚ್ಚೆತ್ತುಕೊಂಡಿಲ್ಲ. ಭಾರಿ ಪ್ರಮಾಣದ ಭೂಕುಸಿತದಿಂದ ಸುಮಾರು 30ಕ್ಕೂ ಮಿಕ್ಕಿದ ಮನೆಗಳಿಗೆ ಹಾನಿಯಾಗಿದೆ. 3 ಗ್ರಾಮಗಳಲ್ಲಿ ಒಂದೇ ಸಮಯದಲ್ಲಿ ಈ ಭೂಕುಸಿತ ಸಂಭವಿಸಿದ್ದು, ಇದಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ವೈಜ್ಞಾನಿಕ ತನಿಖೆ ನಡೆಯಬೇಕು ಎಂದು ಅಲ್ಲಿನ ಸ್ಥಳೀಯರು ಕೂಡ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬರೋಣ. ಮಡಿಕೇರಿಯಲ್ಲಿ ಯಾವ ರೀತಿ ಭೂಕುಸಿತ ಸಂಭವಿಸಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಭೂಕುಸಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಿಪಾಡಿ ಎಂಬ ಗ್ರಾಮದಲ್ಲಿ ನಡೆದಿದೆ. ಒಂದೇ ಸಮಯದಲ್ಲಿ ಬೆಳ್ಳಿಪಾಡಿ ಗ್ರಾಮದ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದ್ದು, ಕುಸಿತಕ್ಕೆ ಮಳೆ ಕಾರಣವೋ ಭೂಕಂಪನ ಕಾರಣವೋ ಎನ್ನುವ ಗೊಂದಲದಲ್ಲಿ ಈ ಭಾಗದ ಜನ ಇನ್ನೂ ಇದ್ದಾರೆ. ಪುತ್ತೂರು ನಗರದಿಂದ ಕೂಗಳತೆಯ ದೂರದಲ್ಲಿರುವ ಬೆಳ್ಳಿಪಾಡಿಯಲ್ಲಿ ನಡೆದ ಈ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು, ಇಷ್ಟೊಂದು ಪ್ರಮಾಣದ ಹಾನಿ ಸಂಭವಿಸಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯತ್ ಈ ವಿಚಾರವನ್ನು ಮುಚ್ಚಿಟ್ಟಿದೆ ಎನ್ನುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಅಲ್ಲದೆ ಯಾವೊಬ್ಬ ತಾಲೂಕು ಮಟ್ಟದ ಅಧಿಕಾರಿಯಾಗಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಲಿ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಸುಮಾರು 30ಕ್ಕೂ ಮಿಕ್ಕಿದ ಮನೆಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಹೊಸದಾಗಿ ನಿರ್ಮಿಸಿದ ಮನೆಗೆ ಭಾರೀ ಪ್ರಮಾಣದ ಭೂಕುಸಿತವಾಗಿದ್ದು, ಇಡೀ ಮನೆಯನ್ನೇ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಮನೆ ಮಂದಿ ಎಚ್ಚರವಿದ್ದ ಕಾರಣ ಮನೆಯೊಳಗಿದ್ದ 5 ಜೀವ ಉಳಿದಿದೆ. ಸಾಲ ಮಾಡಿ ಕಟ್ಟಿದ ಹೊಸ ಮನೆಯಲ್ಲಿದ್ದ ಅನಾರೋಗ್ಯ ಪೀಡಿತರು ಇದೀಗ ಬೀದಿಗೆ ಬರುವ ಸ್ಥಿತಿ ತಲುಪಿದ್ದು, 10 ಎಕರೆ ಕೃಷಿ ಭೂಮಿ ಮಣ್ಣಿನಿಂದ ಆವೃತವಾಗಿದೆ. ಮಡಿಕೇರಿಗಿಂತಲೂ ಅಪಾರ ಪ್ರಮಾಣದ ನಷ್ಟ ಬೆಳ್ಳಿಪಾಡಿಯಲ್ಲಿ ನಡೆದರೂ ಸ್ಥಳೀಯ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಮನೆಯೊಳಗೆ ನುಗ್ಗಿದ ಮಣ್ಣನ್ನು ಹೊರತೆಗೆಯಲು ಬರುವುದಾಗಿ ಹೇಳಿದ ಅಧಿಕಾರಿಗಳು 4-5 ದಿನಗಳು ಕಳೆದರೂ ಇತ್ತ ಮುಖ ಮಾಡಿಲ್ಲ. ಈ ಘಟನೆಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ಇದೀಗ ಸ್ಥಳೀಯರು ಒತ್ತಾಯಿಸಲು ಆರಂಭಿಸಿದ್ದಾರೆ. ರಾಷ್ಟ್ರೀಯ ವಿಪತ್ತು ನಿಧಿಯ ಮೂಲಕ ಈ ಗ್ರಾಮದ ನಷ್ಟವನ್ನು ಭರಿಸಬೇಕೆಂಬ ಒತ್ತಾಯವು ಕೇಳಿಬರಲಾರಂಭಿಸಿದೆ. ಈ ಘಟನೆಗೆ ಸರಿಯಾದ ಕಾರಣವೇನು ಎನ್ನುವ ಗೊಂದಲದಲ್ಲಿ ಈ ಭಾಗದ ಜನ ಇಂದಿಗೂ ಇದ್ದಾರೆ. ಒಂದೇ ಗ್ರಾಮದ ಬೇರೆ ಬೇರೆ ಕಡೆಗಳಲ್ಲಿ ಒಂದೇ ಸಮಯದಲ್ಲಿ ಭೂಕುಸಿತ ಸಂಭವಿಸಲು ಭೂಕಂಪನ ಕಾರಣವೇ ಎನ್ನುವ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ನಡೆಯಬೇಕಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 10,000 ಪಂಚಾಯಿತಿಗೆ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಅದು ಕೋಡಿಂಬಾಡಿ ಪಂಚಾಯಿತಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪಂಚಾಯಿತಿಗಳಿಗೆ 30,000. ಬಹುಶಃ ಇಲ್ಲಿ 30 ಕೋಟಿಯ ಏನು ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಇಲ್ಲಿಗೂ 30,000, ಅಲ್ಲಿಗೂ 30,000. ಕಳೆದ ಬಾರಿ ಪ್ರಾಕೃತಿಕ ವಿಕೋಪ ಇಲ್ಲದೆ ಇರುವಾಗ 25,000 ಅವರು ಘೋಷಣೆ ಮಾಡಿದ್ದಾರೆ ಏನು ಎಲ್ಲ ಪಂಚಾಯಿತಿಗಳಿಗೆ. ಈ ಸಲ ಇಷ್ಟು ಹಾನಿಯಾದಾಗ ಘೋಷಣೆ ಮಾಡಿದ್ದು 30,000. ಇದು ಬಹುಶಃ ಇವತ್ತು ಇಲ್ಲಿ ಸೋಮಪ್ಪಗೌಡರ ಮನೆಯನ್ನು ನಾವು ನೋಡ್ತಾ ಇದ್ದೇವೆ, ಅಲ್ಲಿದ್ದೇವೆ.
ಆ ಮನೆಗೆ ಆದಂಥ ಹಾನಿ, ಆ ಮನೆಯವರು ಇವತ್ತು ಆರೋಗ್ಯದ ಕಾಪಾಡಲಿಕ್ಕೆ ಆಸ್ಪತ್ರೆಯಲ್ಲಿ ಏನೇನು ಖರ್ಚನ್ನು ಮಾಡ್ತಾ ಇದ್ದಾರೆ, ಆ ಮನೆಯಲ್ಲಿ ಕೆಲಸಕ್ಕಿದ್ದವರು ಅವತ್ತು ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಇದರ ಖರ್ಚು ವೆಚ್ಚಗಳಿಗೂ ಬಹುಶಃ ಅದು ಆ 30,000 ಸಾಕಾಗಲಿಲ್ಲ. ಆದ್ದರಿಂದ ಈ ಎಲ್ಲ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥ ಪ್ರಾಕೃತಿಕ ವಿಕೋಪಗಳಾದಾಗ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣ ಅಲ್ಲಿಗೆ ಬಂದು ಆ ಸ್ಥಳ ಪರಿಶೀಲನೆ ಮಾಡಬೇಕು, ತಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ಬಹುಶಃ ಇವತ್ತು ಸರ್ಕಾರಕ್ಕೆ ಹೇಳುವಂಥದ್ದು, ಸರ್ಕಾರ ಇವತ್ತು ಸತ್ತೋಗಿದೆ, ಅದು ಜೀವ ಇಲ್ಲ ಅಂತ ಕಾಣ್ತದೆ. ಇಲ್ಲಿ ಹೇಗೆ ನಿರ್ಜೀವವಾಗಿದೆ ಈ ಪ್ರದೇಶ ಪ್ರಾಕೃತಿಕ ವಿಕೋಪದಿಂದ, ಅದೇ ರೀತಿಯಲ್ಲಿ ಸರ್ಕಾರ ಇದೆ ಅಂತ ಕಾಣ್ತದೆ. ಇಲ್ಲದಿದ್ದರೆ ಇಲ್ಲಿಗೆ ಅವರು ಬಂದು ಬಹುಶಃ ಇವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ನಂತರ ಮಾಡಬೇಕಿತ್ತು, ಅವರಿಗೆ ಪುನರ್ವಸತಿ ಕೇಂದ್ರವನ್ನು ಕಲ್ಪಿಸಬೇಕಿತ್ತು. ಇದು ಯಾವುದನ್ನು ಮಾಡಲಿಲ್ಲ. ಇವತ್ತು STRF ಫಂಡಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ, ಆ ಸ್ಟೇಟ್ ಡಿಸಾಸ್ಟರ್ ಫಂಡಲ್ಲಿ. ಆ ಸ್ಟೇಟ್ ಡಿಸಾಸ್ಟರ್ ಫಂಡ್ ಇರುವಂಥದ್ದು ಇದಕ್ಕಾಗಿ. ಆ ಟೀಮು ಪುತ್ತೂರಿನಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಪುತ್ತೂರಿನಲ್ಲಿ ಆಪತ್ತಾದಾಗ ನಾವು ಬಂದು ಹೋಗ್ತೇವೆ, ಅಲ್ಲಿಗೆ ಅವರಿಗೆ ಏನು ಸೂಕ್ತ ನೆರವನ್ನು ನೀಡ್ತೇವೆ ಅಂತ ಹೇಳ್ತಾರೆ. ಬಹುಶಃ ಇಲ್ಲಿ ಆ ಮಣ್ಣು ತೆಗೆಯುವ ಕೆಲಸ, ಬಹುಶಃ ಆ ತಾಯಿ, ಮನೆಯ ತಾಯಿ ಕೂಗ್ತಾ ಇದ್ದಾರೆ, ತನ್ನ ಅಲ್ಪ ಸ್ವಲ್ಪ ಚಿನ್ನ, ನನ್ನ ಜಾಗೆಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಇವತ್ತು ಮಣ್ಣಿನಡಿಯಲ್ಲಿದೆ, ಯಾರು ತೆಗೆದುಕೊಡ್ತಾರೆ, ಅದಕ್ಕೆ ರಕ್ಷಣೆ ಯಾರು ಕೊಡ್ತಾರೆ ಅಂತೇಳಿ. ಬಹುಶಃ ಒಂದು ಸರ್ಕಾರ ಇವತ್ತು ಇಂಥ ತಾಯಿಗೆ ಏನು ರಕ್ಷಣೆ ಕೊಡ್ತಾ ಇದೆ? ಬಹುಶಃ ಇದರ ಬಗ್ಗೆ ನಾನು ಕಂಡುಕೊಂಡಾಗೆ ಇಷ್ಟು ಅನಾಹುತಗಳು ಯಾವಾಗಲೂ ಆಗಲಿಲ್ಲ. ಇಂಥ ಅನಾಹುತ ಆದಾಗ ಇವತ್ತು ಸರ್ಕಾರ ತಕ್ಷಣ ಅವರ ರಕ್ಷಣೆಗೆ ಬರಬೇಕು, ಅವರ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 45 ಕಡೆ ಇಂಥ ಘಟನೆಗಳು ನಡೆದಿದೆ ಮತ್ತು ಒಂದು 6-7 ಮನೆ ಸಂಪೂರ್ಣ ಅದು ನಾಶವಾಗಿ ಹೋಗಿದೆ. ಅದೇನೋ ಅದನ್ನು ರಿಪೇರಿ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಏನಾದರೂ ಸರ್ಕಾರ ಹೊಸ ಮನೆ ಮಾಡಿಕೊಡಬೇಕಲ್ಲದೆ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಒಂದು 6 ಮನೆಗೆ ಆಗಿದೆ. ಅದೇ ರೀತಿ ಈಗ ನಾವು ಪಂಚಾಯತಿಯಿಂದ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದೇವೆ. ಕಂದಾಯ VA ಅವರು ಮತ್ತು PD ಅವರು ಬಂದಿದ್ದರು. ಆದರೆ ಪಂಚಾಯತಿಯಿಂದ ಕೊಡುವಂಥ ಯಾವುದೇ ಇಲ್ಲ, 35,000 ಏನೋ ಇದು ಹೇಳ್ತಾರೆ ಇದೆ ಅಂತೇಳಿ ಕೊಡ್ತಾ, ಟೋಟಲ್ ಗ್ರಾಮಕ್ಕೆ 35,000 ಅಂತ. ಅಂದರೆ ಪಂಚಾಯತಿಯಿಂದ ನಮ್ಮ ಸ್ವಂತ ನಿಧಿಯಲ್ಲಾಗಲಿ ಈ ಥರ ಯಾವುದೇ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಕೂಡಲೇ ಮೇಲ್ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್, ಜಿಲ್ಲಾಧಿಕಾರಿಯ ಬಂದು ಇದನ್ನು ಪರಿಶೀಲನೆ ಮಾಡಿ, ನಿಜವಾಗಿ ಇದು ಹೇಳಿದರೆ, ಈ ಮಾಧ್ಯಮಗಳಲ್ಲಿ ಹೇಳಿದರೆ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ನಿಜವಾಗಿ ಇದು ಪರಿಶೀಲನೆ ಮಾಡಿದರೆ ಇದರ ಗಂಭೀರತೆ ಖಂಡಿತ ಅರ್ಥ ಆಗ್ತದೆ. ಆದ್ದರಿಂದ ತಕ್ಷಣ ಮೇಲಾಧಿಕಾರಿಗಳೊಂದು ಪರಿಶೀಲನೆ ಮಾಡಿ, ಅದು ಇಂಥ ಸಾಲ ಮಾಡಿ, ಸಾಧಾರಣ ಒಂದು 10 ಲಕ್ಷ ಸಾಲ ಮಾಡಿ ಬ್ಯಾಂಕಲ್ಲಿ ಕಟ್ಟಿ 7 ತಿಂಗಳು, ಕೇವಲ 7 ತಿಂಗಳಲ್ಲೇ ಇಂಥ ಮನೆ ಬಿದ್ದು ಹೋಗಿದೆ ಅಂತ ಹೇಳಿದರೆ, ಇನ್ನೂ ಕೂಡ ಒಂದು 2-3 ಮನೆ ಇದೆ ಇಂಥದ್ದೇ ಸ್ಥಿತಿಯಲ್ಲಿ. ಅವರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ತಕ್ಷಣ ಇದರ ಬಗ್ಗೆ ಜಿಲ್ಲಾಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಇದರ ಬಗ್ಗೆ ಒಂದು ಪರಿಹಾರ ದೊಡ್ಡ ಮಟ್ಟದ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಮನೆಯವರು ನಿರ್ಗತಿಕರಾಗಿದ್ದಾರೆ, ಅವರ ತಂದೆಯವರು ಕೂಡ ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಅಧಿಕಾರ ಮನೆಯಲ್ಲಿದ್ದೇವೆ. ಇನ್ನು ಯಾವುದೇ ವ್ಯವಸ್ಥೆ ಆಗಲಿಲ್ಲ. ಅಧಿಕಾರಿಗಳು ಪಂಚಾಯತ್ನವರೊಂದು ಬಂದಿದ್ರು ಮರುದಿವಸವೇ, ಮತ್ತೆ ಯಾರು ಇರಲಿಲ್ಲ. VA ಬಂದಿದ್ರು, ಭರವಸೆ ಕೊಟ್ಟಿದ್ದಾರೆ, ಇದನ್ನು ತೆಗೆಸಿಕೊಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಹೇಳಿ ಒಂದು 5 ದಿವಸ ಆಯಿತು, ಇಲ್ಲಿವರೆಗೆ ಯಾರು ಬರಲಿಲ್ಲ. ನಿಮಗೆ ಮನೆ ಇಲ್ಲ? ಮನೆ ಇಲ್ಲದಾಗಿದೆ. ಎಷ್ಟು ಸಮಯ ಆಯ್ತು ಮನೆ ಕಟ್ಟಿ? 7 ತಿಂಗಳಷ್ಟೇ ಆದದ್ದು. ಸಾಲ ಎಲ್ಲ ಹಾಗೆ ಇದೆ ಇನ್ನು ಸಹ. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಪುತ್ತೂರಿನ ಬೆಳ್ಳಿಪಾಡಿಯಲ್ಲಿ ಕೂಡ ಪ್ರಾಕೃತಿಕ ವಿಕೋಪದಿಂದಾಗಿ ಏಕಕಾಲಕ್ಕೆ 2 ಮನೆಗಳು ಕೂಡ ನೆಲಸಮ ಆಗಿದೆ. ಏನು ಮಡಿಕೇರಿ ಮಾದರಿಯಲ್ಲಿ ಆ ಗ್ರಾಮದಲ್ಲಿ ಅಲ್ಲಲ್ಲಿ ಕೂಡ ಏನು ಕುಸಿತ, ಮನೆಯ ಮೇಲೆ ಭೂಕುಸಿತ ಸಂಭವಿಸಿದೆ ಸರ್. ಅಲ್ಲ, ಇಂಥ ದೊಡ್ಡ ಘಟನೆ ಇದು. ಹೌದು, ಕೇವಲ ಒಂದು 2 ಮನೆಗಳಿಗೆ ಮಾತ್ರ ಅಲ್ಲ, ಸುಮಾರು ಅವರು ಹೇಳುವ ಪ್ರಕಾರ 4-5 ಮನೆಗಳಿಗೆ ಹಾನಿಗಳಾಗಿವೆ. ಸುಮಾರು ಉದ್ದಕ್ಕೂ ಭೂಕುಸಿತ ಆಗಿದೆ. ಹೌದು. ಕಳೆದ ಬಾರಿ ಮಡಿಕೇರಿಯಲ್ಲಿ ಏನು ಭೂಕುಸಿತ ಸಂಭವಿಸಿದ ಅದಕ್ಕಿಂತ ಭೀಕರ ಘಟನೆ ಇದು. ಇಲ್ಲಿ ಮನೆಗಳ ಸಂಖ್ಯೆ ನಿಮಗೆ ಕಡಿಮೆ ಇರ್ಬೋದು, ಭೂಮಿಯ ವ್ಯಾಪ್ತಿಯು ದೊಡ್ಡದು. ಆದ್ದರಿಂದ ಇಷ್ಟು ದೊಡ್ಡ ಘಟನೆ ಆದರೂ ಸಹ ಸ್ಥಳೀಯ ಜನಪ್ರತಿನಿಧಿಗಳು
ಈಗ ಸಂಜೀವ ಮಠಂದೂರವರು ಮಾಜಿ ಪುತ್ತೂರು ಶಾಸಕರು, ಅವರು ಸ್ಥಳಕ್ಕೆ ಬಂದಿದ್ದರು, ಸ್ಥಳೀಯರು ಯಾರೋ ಮಾಹಿತಿ ಕೊಟ್ಟಿದ್ರು, ಅವರು ಬಂದಿದ್ದರು, ಅದರ ಬಗ್ಗೆ ಯಾರೋ ಮಾತಾಡ್ತಾ ಇದ್ರು. ಆದರೆ ಆಡಳಿತ ಪಕ್ಷದಲ್ಲಿ ಇರುವವರು ಯಾರೂ ಬರಲಿಲ್ಲ. ಒಬ್ಬ VA ಬಂದು ಹೋಗಿದ್ದಾರೆ, ಏನು ಕ್ರಮ ಕೊಡ್ತಾರೆ ಇಲ್ಲ ಅವರಿಗೆ. ಯಾಕಂತ ಹೇಳಿದರೆ ಅವರಿಗೆ ಪರಿಹಾರ ಕೊಡುವಂಥ ಅಧಿಕಾರ ಇರುವುದು ಸೀಮಿತ. ಅವರು ಇಡೀ ಗ್ರಾಮಕ್ಕೆ ಇರುವುದು 35,000. ಇಲ್ಲಿ ಒಂದು ದಿವಸದ ಮಣ್ಣು ತೆಗಿಲಿಕ್ಕೆ 35,000 ಬೇಕು. ಅಲ್ಲಿ ಬಿದ್ದ ಮಣ್ಣನ್ನು ತೆಗಿಲಿಕ್ಕೆ 35,000 ಬೇಕು. ಅಲ್ಲಿ ಪರಿಹಾರ ಕೊಡಲಿಕ್ಕೆ ಅವಕಾಶ ಇರುವುದೇ ಅಷ್ಟು ಇಡೀ ಗ್ರಾಮಕ್ಕೆ. ಆದ್ದರಿಂದ ಅವರು ಸಹ ಆ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು. ತಹಶೀಲ್ದಾರರ ಗಮನಕ್ಕೆ, ವಿಭಾಗಾಧಿಕಾರಿಗಳ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು. ಅಲ್ಲಿ ಇದು ಪ್ರಾಕೃತಿಕ ವಿಕೋಪ ಆಗಿರುವುದರಿಂದ ಪ್ರಾಕೃತಿಕ ವಿಕೋಪ ನಿಧಿಯಡಿಯಲ್ಲಿ ಇದಕ್ಕೆ ದುಡ್ಡು ಮಂಜೂರು ಮಾಡಬೇಕು. ಆಲ್ರೆಡಿ ದುಡ್ಡು ಇದೆ, ದುಡ್ಡಿಲ್ಲ ಅಂತಿಲ್ಲ. ನಿಮಗೆ ಪ್ರಾಕೃತಿಕ ವಿಕೋಪ ನಿಧಿಯಲ್ಲಿ ದುಡ್ಡು ಇದೆ, ಆ ದುಡ್ಡನ್ನು ಇವರು ಖರ್ಚು ಮಾಡಬೇಕು ಅಷ್ಟೇ. ಆದರೆ ಘಟನೆ ನಡೆದು 5 ದಿನ ಆದರೂ ಸಹ ಅಧಿಕಾರಿ ವರ್ಗ ಇದಕ್ಕೆ ಸ್ಪಂದಿಸಿಲ್ಲ ಅಂತಾದರೆ ಸ್ಥಳೀಯ ಶಾಸಕರ ಬಗ್ಗೆ ಸ್ಥಳೀಯ ಅಸಮಾಧಾನ ಇರಲೇಬೇಕು. ಯಾಕಂತೇಳಿ ಅವರ ಗಮನಕ್ಕೆ ಇವರು ತರಲಿಲ್ಲ. ಯಾಕಂತೇಳಿ ಅವರ ಮನೆಯು ಈ ಪ್ರದೇಶದಿಂದ ದೂರ ಇಲ್ಲ, ಬೆಳ್ಳಿಪಾಡಿಯಿಂದ ಸ್ವಲ್ಪ ದೂರಕ್ಕಿರೋದು ಕೋಡಿಮಾಡಿ. ಅವರ ಮನೆಯ ಹಿಂಬದಿಯ ಗುಡ್ಡವೇ ಕುಸಿದಿದೆ. ಅದು ಇದೇ ಗುಡ್ಡ ಆಗಿರ್ಬೋದು ಅಂತ ಕಾಣ್ತದೆ. ಇದೇ ಗುಡ್ಡ ಸಾಲಿನಲ್ಲಿ ಅವರ ಮನೆಯ ಹಿಂಬದಿಯ ಗುಡ್ಡವು ಕುಸಿದಿದೆ. ಆದ್ದರಿಂದ ಇದೇ ದುರಂತ ಅಲ್ಲಿಯೂ ನಡೆದಿದೆ. ಆದರೆ ಇಲ್ಲಿ 2 ಮನೆಗಳು ಸಂಪೂರ್ಣವಾಗಿ ಹಾನಿಗೀಡು ಆಗಿದೆ, ಒಂದು 3-4 ಮನೆಗಳಿಗೆ ಹಾನಿ ಆಗಿದೆ. ಇದರ ಬಗ್ಗೆ ಸರ್ಕಾರ ಇಲ್ಲ ಜಿಲ್ಲಾಡಳಿತ ಜವಾಬ್ದಾರಿಗಳು ಪ್ರಾಕೃತಿಕ ವಿಕೋಪ ಆದ ಸಂದರ್ಭದಲ್ಲಿ 7 ತಿಂಗಳಾದಷ್ಟೇ ಈಗ ಅವರಿಗೆ ವಾಸಿಸಲಿಕ್ಕೂ ಕೂಡ ಮನೆ ಇಲ್ಲ ಅಲ್ಲಿ. ಹೌದು, 7 ತಿಂಗಳಾಗಿದೆ, ಲೋನ್ ಮಾಡಿದ್ದಾರೆ ಪಾಪ. ವಾಸಿಸಲಿಕ್ಕೆ ಮನೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಈಗ ಗುಡ್ಡಗಳು ಆಗಾಗ ಜರಿತಾ ಇರ್ತದೆ. ಈಗ ಅದಕ್ಕೊಂದು ತಡೆಗೋಡೆ ಕಟ್ಟುವಂತಹ ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕಲ್ಲ. ಅದನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸರ್ಕಾರ ಮಾಡಬೇಕು. ಅದರಿಂದಾಗಿ ಇದು ಯಾಕಂದರೆ ಪ್ರಾಕೃತಿಕ ವಿಕೋಪ, ಅವರು ಸ್ವಯಂಕೃತ ಅಪರಾಧ ಏನಲ್ಲ ಇದು. ಅದರಿಂದಾಗಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಬಗ್ಗೆ ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಬೇಕು, ಅದು ಅವರ ಜವಾಬ್ದಾರಿ ಕೂಡ. ಅಲ್ಲಿಗೆ ಅವರು ಭೇಟಿ ಕೂಡ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಇಲ್ಲ, ಸದ್ಯಕ್ಕೆ ಭೇಟಿ ಕೊಟ್ಟಾಗೆ ಕಾಣೋದಿಲ್ಲ. ಯಾಕಂತಂದರೆ ಮಾಜಿ ಶಾಸಕರು ಬಂದಿದ್ದಾರೆ, ಅವರ ಒಟ್ಟಿಗೆ ಕೆಲವು ಸ್ಥಳೀಯರೆಲ್ಲ ಬಂದಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಅಲ್ಲಿ ಹೋದ ಮೇಲೆ ಇಷ್ಟು ದೊಡ್ಡ ಘಟನೆ ಆಗಿದೆ ಎನ್ನುವುದು ಹೊರ ಜಗತ್ತಿಗೆ ಗಮನಕ್ಕೆ ಬಂದಾಗೆ ಇದೆ. ಹೊರ ಜಗತ್ತಿನ ಗಮನಕ್ಕೆ ಇಷ್ಟು ದೊಡ್ಡ ಘಟನೆ ಆಗಿದೆ ಅಂತೇಳಿ ಗಮನಕ್ಕೆ ಬಂದದ್ದು ಇತ್ತೀಚೆಗೆ ಒಂದು 5 ದಿನಗಳ ಹಿಂದೆ ನಡೆದಂಥ ಘಟನೆ. ಆದ್ದರಿಂದ ಶಾಸಕರ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವ್ರ ಹತ್ರ ವಿಚಾರಿಸ್ಬೋದಿತ್ತು ಏನು ಆಗಿದೆ ಅಂತ ಹೇಳಿದರೆ. ಅಂದರೆ ಶಾಸಕರು ಯಾಕೆ ಇದೆ ಕ್ರಮವನ್ನು ಕೂಡ ಅಲ್ಲಿಗೆ ಇದು ಏನು ವಿಸಿಟ್ ಮಾಡುವ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ? ಇಲ್ಲ, ಸಾಮಾನ್ಯವಾಗಿ ನಮ್ಮ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಅತ್ಯಂತ ಕ್ರಿಯಾಶೀಲರು, ಅದರಲ್ಲಿ 2 ಮಾತಿಲ್ಲ. ಅವರಿಗೆ ಸರಿಯಾದ ಮಾಹಿತಿಯನ್ನು ಸ್ಥಳೀಯರು ಕೊಟ್ಟಿಲ್ಲ ಅನ್ನೋ ಭಾವನೆ ಇದೆ. ಆದರೆ ಏನೋ ದೂರದ ಪ್ರದೇಶ ಅಲ್ಲ, ಅವರ ಮನೆಯ ಪಕ್ಕದಲ್ಲೇ ನಡೆದಂಥ ಘಟನೆ ಇದು. ಅದರಿಂದಾಗಿ ಅವರಿಗೆ ಮಾಹಿತಿ ಇರಲೇಬೇಕಿತ್ತು ಅಂತ. ಈ ಬಗ್ಗೆ ಸ್ಥಳೀಯರಾದ ರಾಮಣ್ಣಗೌಡ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನು ಬೆಳ್ಳಿಪಾಡಿಯಲ್ಲಿ ಏನು ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದೆ ಸರ್? ಮೇಡಮ್, ಮೊನ್ನೆ 30 ತಾರೀಕಿಗೆ ಸುರಿದಂತ ಭಯಂಕರವಾದಂತ ಮಳೆ ಇಡೀ ಬೆಳ್ಳಿಪಾಡಿ ಗ್ರಾಮವನ್ನೇ ಬಿತ್ತಿ ಬೀಳಿಸಿದೆ. ಯಾಕೆಂದ್ರೆ ಅಂತ ಅನಾಹುತ ಬಹುಶಃ ನಾವು ಮಡಿಕೇರಿ, ವಯನಾಡು ಎಲ್ಲ ನಾನು ನೋಡಿದ್ದೇನೆ ಟಿವಿಯಲ್ಲಿ. ಅಂತ ಭಯಂಕರವಾದಂತ ಪ್ರಕೃತಿ ಕೋಪ ನಮ್ಮ ಬೆಳ್ಳಿಪಾಡಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 6-7 ಮನೆಗಳು ಸಂಪೂರ್ಣ ಜಖಂಗೊಂಡಿದೆ. ಸುಮಾರು 25-30 ಮನೆಗಳಿಗೆ ಹಾನಿಯಾಗಿದೆ. ಅದಲ್ಲದೆ ಎಲ್ಲಾ ನಮ್ಮ ಸಂಪರ್ಕ ರಸ್ತೆಗಳು ಎಲ್ಲ ಮುಚ್ಚಿ ಹೋಗಿದೆ, ಮಣ್ಣು ಬಿದ್ದು. ಕರೆಂಟ್ ಕಂಬಗಳು ಎಲ್ಲ ಜಾರಿಕೊಂಡು ಹೋಗಿದೆ. ಅದಲ್ಲದೆ ನಮ್ಮ ಕೃಷಿ ಭೂಮಿಗಳು ಇವತ್ತು ಅಡಿಕೆ ಮರಗಳು ಸುಮಾರು 2-3 ಸಾವಿರ ಅಡಿಕೆ ಮರಗಳು ಹೋಗಿದೆ.
ಒಂದು ನೋಡ್ಬೋದು ನೀವು, ಒಂದು 150 ತೋಟ ಇದ್ದಂತ ಅಡಿಕೆ ಮರ, ಮತ್ತೊಂದು 200 ಅಡಿಕೆ ಮರ, ಇದು ಎಲ್ಲ ಜಾರಿಗೊಂದು ನದಿಯಲ್ಲಿ ಉಂಟು. ಆ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ರಸ್ತೆಗಳು ಸಹ ಬ್ಲಾಕ್ ಆಗಿದೆ. ತುಂಬಾ ನಮ್ಮ ಗ್ರಾಮದಲ್ಲಿ 100ರಲ್ಲಿ ಒಂದು 60% ಜಾಸ್ತಿ ನಮ್ಮ ಗ್ರಾಮ ಈ ಪ್ರಕೃತಿ ಕೋಪದಿಂದ ಮುನ್ನೆ ತುತ್ತಾಗಿದೆ. ಸ್ಥಳೀಯಾಡಳಿತಕ್ಕಾಗ್ಲಿ ಸ್ಥಳೀಯಾಡಳಿತ ನಾವು ಗ್ರಾಮ ಪಂಚಾಯತ್ ಮತ್ತು ವಿ ಅವರು ಕಂದಾಯ ಇಲಾಖೆಯವರು ಅವರೆಲ್ಲ ಬೆಳಿಗ್ಗೆ ಧಾವಿಸಿ ಬಂದಿದ್ದಾರೆ. ಎಲ್ಲ ನಮ್ಮ ಕಾರ್ಯಾಚರಣೆಯಲ್ಲಿ ಕೈ ಜೋಡಣೆ ಮಾಡಿದ್ದಾರೆ. ಆದ್ರೆ ನಾವು ವಿಪರ್ಯಾಸ ಏನಂದ್ರೆ ನಮ್ಮ ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಬಿಟ್ಟು ಅದರ ಮೇಲ್ಪಟ್ಟ ಅಧಿಕಾರಿಗಳು ಇಷ್ಟರವರೆಗೆ ಯಾರು ಸಹ ಬಂದು ನೋಡ್ಲಿಲ್ಲ. ಅದು ನಮಗೆ ಕೊರಗುಂಟು. ಯಾಕೆಂದ್ರೆ ಇಂತಹ ವಿಕಾರವಾದಂತ ಈ ಪ್ರಕೃತಿ ಕೋಪದಿಂದ ಇದನ್ನು AC ಅವರು DC ಅವರು ಬರ್ಬೇಕಿತ್ತು. ಇದು ಬಹುಶಃ ಜಾಸ್ತಿ ನಾವು ಹೇಳ್ಬೇಕಂದ್ರೆ ರಾಷ್ಟ್ರೀಯ ವಿಪತ್ತು ಸಹ ಘೋಷಣೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅಷ್ಟು ನಮ್ದು ತೊಂದರೆ ಆಗಿದೆ. ಆದ್ರೆ ನಾವು ತುರ್ತು ಪ್ರಕೃತಿ ಕೋಪದ ಸಭೆಯನ್ನು ಮುನ್ನ ಕರೆದಿದ್ದೇವೆ. ನಾವು ತುರ್ತು ನಾನೇ ಪ್ರಸ್ತಾಪ ಮಾಡಿದ್ದೇನೆ. ತಕ್ಷಣ 5 ಲಕ್ಷ ರೂಪಾಯಿ ತಕ್ಷಣ ಪರಿಹಾರಕ್ಕೆ 5 ಲಕ್ಷ ನಮಗೆ ಕೊಡ್ಬೇಕು. ಯಾಕಂದ್ರೆ ರೋಡ್ಗಳನ್ನು ಓಪನ್ ಮಾಡಬೇಕು, ಮರಗಳನ್ನು ತೆಗಿಬೇಕು, ಮನೆಯ ಬರೆಗಳನ್ನು ತೆಗಿಬೇಕು. ಅದನ್ನು ತಕ್ಷಣ DC ಫಂಡ್ ನಿಂದ ನಮ್ಮ ಗ್ರಾಮ ಪಂಚಾಯತ್ಗೆ 5 ಲಕ್ಷ ತಕ್ಷಣ ಅನುದಾನ ಕೊಡ್ಬೇಕಂತ ಮನವಿಯನ್ನು ನಾವು ಮಾಡಿದ್ದೇವೆ, ನಿರ್ಣಯವನ್ನು ಗಳಿಸಿದೆ. ಆದ್ರೆ ಇಷ್ಟವರೆಗೆ ನಮಗೆ ಬರ್ಲಿಲ್ಲ. 30,000 ರೂಪಾಯಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ 30,000ದಿಂದ ಏನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ಇವತ್ತು ಸಹ ಒಂದು ಮನೆಯನ್ನು ತೆಗಿಲಿಕ್ಕೆ ನಮಗೆ ಹೊರಗೆ ತೆಗಿಲಿಕ್ಕೆ ಆಗ್ಲಿಲ್ಲ. ಅದಲ್ಲದೆ ಎರಡೂವರೆಗೆ ಪೆಟ್ಟಾಗಿದೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ 30ನೇ ತಾರೀಕಿಗೆ ನಮ್ಮ ಬೆಳ್ಳಿಪಾಡಿ ಗ್ರಾಮದ ಹೆಚ್ಚಿನ ಮನೆಯವರು ನಿದ್ದೆ ಮಾಡಲಿಲ್ಲ, ಮನೆಯನ್ನು ಬಿಟ್ಟಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೆವು. ಅಂದ್ರೆ ಶಾಸಕರು ಕೂಡ ಅಲ್ಲಿಗೆ ಬಂದಿಲ್ವಾ ಅಂತ? ಶಾಸಕರು ಮರುದಿವಸ ಬಂದಿದ್ದಾರೆ, ಒಂದು 2-3 ಮನೆಗೆ ಬಂದಿದ್ದಾರೆ ಅಷ್ಟೇ. ಬೇರೆ ಏನು ನಮಗೆ ಹೇಳಿಲ್ಲ. ಅವರು ಭರವಸೆ ಏನು ಹೇಳಿಲ್ಲ, ಭರವಸೆ ನಮಗೆ ಈಡೇರಲಿಲ್ಲ, ಇಷ್ಟರವರೆಗೆ ಈಡೇರಲಿಲ್ಲ. ಭರವಸೆ ಅಂದ್ರೆ ಮರುದಿವಸ ಎಲ್ಲ JCP ಒಂದು 10 JCP ಕಳಿಸಬೇಕಿತ್ತು, ಕಳಿಸಲಿಲ್ಲ. ಮತ್ತೆ ನಮಗೆ ತಕ್ಷಣ ವಿಶೇಷವಾದಂತಹ ಅನುದಾನವನ್ನು ಬಿಡುಗಡೆ ಮಾಡ್ಬೇಕು. 2-3 ದಿವಸದಲ್ಲಿ ಮಾಡ್ಲಿಲ್ಲ. ಮಾಡ್ಬೇಕತ್ತಲ್ಲ, ತುರ್ತು ಬೇಕಲ್ಲ. ಯಾರು ಬರ್ತಾರೆ? ಗ್ರಾಮ ಪಂಚಾಯತ್ ನಮ್ಮ ಸಣ್ಣ ಮಟ್ಟದ ಪಂಚಾಯತ್, ಅಲ್ಲಿ ಏನು ಅನುದಾನ ಉಂಟು? ನಮಗೆ ಅವಕಾಶ ಇಲ್ಲ ಖರ್ಚು ಮಾಡ್ಲಿಕ್ಕೆ ಇದ್ದದನ್ನು ಸಹ. ಅದಕ್ಕೆ ತುರ್ತು ಈ ಪ್ರಕೃತಿ ಕೋಪದಿಂದ ಇವು ಫಂಡ್ ಎಲ್ಲ ಇದೆ. ಆ ಫಂಡ್ ಅನ್ನು ತಕ್ಷಣ ಬಿಡುಗಡೆ ಮಾಡಿದ್ರೆ ಅದರಿಂದ ನಾವೆಲ್ಲ ಗ್ರಾಮವನ್ನು ಸರಿ ಮಾಡಬಹುದು, ಸಂಪರ್ಕ ರಸ್ತೆಯನ್ನು ಸರಿ ಮಾಡಬಹುದು. ನೀವು ಇವತ್ತು ಬನ್ನಿ, 2 ಮಾರ್ಗಗಳು ಇವತ್ತಿನ ದಿವಸ ತೆರ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅಂತ ಪರಿಸ್ಥಿತಿ ಉಂಟು. ಹಾಗೆ ಒಟ್ಟು ಜಿಲ್ಲಾಡಳಿತದ ಬಗ್ಗೆ ನಮಗೆ ತುಂಬಾ ಅಸಮಾಧಾನ ಅಂತ, ಅದು ನಿಷ್ಕ್ರಿಯ ಆಗಿದೆ ಅಂತ ನಾನು ಹೇಳ್ತೇನೆ. ಅಲ್ಲ, ಇಷ್ಟು ದೊಡ್ಡ ದುರಂತ ಆಗಿದೆ, ಶಾಸಕರು ಬಂದು ಪರಿಶೀಲನೆ ಮಾಡಿದ್ದಾರೆ, ಆದ್ರೂ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತಾದರೆ, ಅದಕ್ಕೊಂದು ಪರಿಹಾರವನ್ನು ರೂಪಿಸಲಿಲ್ಲ ಅಂತಾದರೆ ಆಡಳಿತ ವ್ಯವಸ್ಥೆ ಏನಾಗಿದೆ ಎನ್ನುವಂಥ ಪ್ರಶ್ನೆ ಎಲ್ಲರಿಗೂ ಮುಟ್ತದೆ ಅಂತ ಕಾಣ್ತದೆ. ಏನು ಮಳೆಗಾಲಕ್ಕೆ ಮುಂಚಿತವಾಗಿ ಆದಂತಹ ಮಳೆಯಿಂದಾಗಿ ಅವಘಡ ಸಂಭವಿಸಿದೆ. ಈಗಾಗಲೇ ನಾವು ಈ ಹಿಂದೆ ಮಡಿಕೇರಿಯಲ್ಲಿ ಕೂಡ ಇಂಥ ಘಟನೆಯನ್ನು ನೋಡಿದ್ದೇವೆ. ಇದೀಗ ಪುತ್ತೂರಿನಲ್ಲಿ ಕೂಡ ಏನು ಭೀಕರ ಗುಡ್ಡ ಕುಸಿತ ಆಗಿದೆ, 5-6 ಮನೆಗಳ ಮೇಲೆ ಹಾನಿಯಾಗಿದೆ. ಆದರೂ ಕೂಡ ನಮ್ಮ ಜಿಲ್ಲಾಡಳಿತ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ನೋಡಿ, ಪ್ರೀ ಮಾನ್ಸೂನು ದುರಂತ ಇದು. ಮಾನ್ಸೂನು ಆರಂಭವಾಗುವ ಮೊದಲು ಒಂದು ಮಳೆ ಬರ್ತದೆ, ಅದು ಪ್ರೀ ಮಾನ್ಸೂನ್ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಅದಕ್ಕಿಂತ ಮೊದಲು ಪ್ರಕೃತಿಯ ಮೇಲೆ ಏನೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳಿಗೆ ಆಸ್ಪದ ನೀಡಿದಂತಾಗುತ್ತೆ. ಇದು ಸಹ ಅಷ್ಟೇ. ಈ ದುರಂತವೂ ಸಹ ಕೆಳಗಡೆ ರಸ್ತೆ ಮಾಡಿದ್ದಾರೆ, ರಸ್ತೆಯನ್ನು ಅಗಲೀಕರಣ ಮಾಡಿದ್ದಾರೆ, ಅದರ ಮೇಲೆ ಇದು ಮಾಡಿದರೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ, ನೀರು ಹೋಗಲಿಕ್ಕೆ. ಇದೆಲ್ಲ ಸಮಸ್ಯೆಗಳ
ಗಳು ಒಟ್ಟು ಸೇರಿ ಇಡೀ ಅದು ಗ್ರಾಮಕ್ಕೆ ಶಾಪವಾಗಿ ಕಾಡಿದೆ. ಆದ್ದರಿಂದ ಇಂತಹ ದುರಂತ ನಡೆದಿದೆ. ಇದು ಮಳೆಗಾಲ ಪೂರ್ವದಲ್ಲಿ ನಡೆದಂತಹ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ನಡೆದಂಥ ದುರಂತ ಅಷ್ಟೇ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಏನು ಶಾಸಕರಾದ ಅಶೋಕ್ ರೈ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬೆಳ್ಳಿಪಾಡಿಯಲ್ಲಿ ಏನು ಗುಡ್ಡ ಕುಸಿತದಿಂದಾಗಿ ಏನು 5-6 ಮನೆಗಳು ಹಾನಿಯಾಗಿವೆ. ಸರ್, ಈ ಬಗ್ಗೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರಾ ನೀವು? ಹೌದು, ಭೇಟಿ ಕೊಟ್ಟಿದ್ದೀನಿ. ಹ್ಮ್ ಭೇಟಿ ಕೊಟ್ಟಿದ್ದೀನಿ. ಒಟ್ಟು ನಮ್ಮ ಈ ಭಾಗದಲ್ಲಿ ಸುಮಾರು 72 ಮನೆಗಳಿಗೆ ಹಾನಿಯಾಗಿದೆ ವಿಧಾನಸಭಾ ಕ್ಷೇತ್ರದಲ್ಲಿ. ಸಾಧಾರಣ ಎಲ್ಲಾ ಕಡೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ನಾನು ಹೋದಾಗ ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ದೀನಿ. ಇವತ್ತು ಮುಖ್ಯಮಂತ್ರಿ ಅವರ ಹತ್ರ ಚರ್ಚೆಯನ್ನು ಮಾಡಿದ್ದೀನಿ. ಯಾರು ಅವರಿಗೆ ಒಂದು 30-40% ಡ್ಯಾಮೇಜ್ ಆಗಿದೆ ಅವ್ರಿಗೆಲ್ಲ 50,000 ರೂಪಾಯಿ ಇನ್ನು 1 ದಿವಸ 2 ದಿವಸದೊಳಗೆ ಬರ್ತದೆ. ಫುಲ್ಲು ಮನೆ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ 1,20,000 ಪ್ಲಸ್ ಮತ್ತೆ 1,70,000 ಎರಡು ಸಿಗ್ತದೆ. ಸೊ ಮತ್ತೆ ಪಾರ್ಷಲ್ ಡ್ಯಾಮೇಜ್ ಆದವರಿಗೆಲ್ಲ 30,000 ಸಿಗ್ತದೆ. 10,000 6,500 ರೂಪಾಯಿ ಇಮಿಡಿಯೇಟ್ ರಿಲೀಫ್ ಕೊಡುವಂತದ್ದು ಕೆಲಸಗಳು ಆಗ್ತಾ ಇದೆ. ಇವತ್ತು ನಾಳೆಯಲ್ಲಿ ಎಲ್ಲಾ ಯಾರ್ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆಲ್ಲ ಕೆಲಸಗಳು ದುಡ್ಡು ಬರ್ತದೆ, ಅವರ ಅಕೌಂಟ್ಗೆ ಬರ್ತದೆ. ಪ್ಲಸ್ ಪಂಚಾಯತಿಗೆ ಪ್ರತಿ ಪಂಚಾಯತಿಗೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ವಿ. ಚಿಕ್ಕ ಅಂಗಳದಲ್ಲಿ ಎಲ್ಲ ಮಣ್ಣು ಬಿದ್ದದನ್ನು ತೆಗೀಲಿಕ್ಕೆ. ಮತ್ತೆ ಇನ್ನು ಬಾಕಿ ಇರುವಂತದ್ದು ತಡೆಗೋಡೆ ಮತ್ತೆ ಕೆಲವು ಕೃಷಿ ಅಡಿಕೆ ಗಿಡಗಳು ಬಿದ್ದೋಗಿದೆ. ಅದಕ್ಕೂ ಕೂಡ ಹೆಚ್ಚಿನ 5 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಮುಖ್ಯಮಂತ್ರಿ ಹತ್ರ ಬೇಡಿಕೆ ಇಟ್ಟಿದ್ದೀನಿ. ಮಂಜೂರಾದ್ರೆ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋ ಅವ್ರಿಗೆ ಸ್ಪಂದನೆ ಮಾಡೋ ಕೆಲಸವನ್ನು ಮಾಡ್ತೇವೆ. ಈಗ ಅಲ್ಲಿ ಬಿದ್ದ ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸ ಕಾರ್ಯಗಳಿಗೆ ಬಿದ್ದ ಮಣ್ಣನ್ನು ತೆರವುಗೊಳಿಸ್ಲಿಕ್ಕೆ 50,000 ರೂಪಾಯಿ ಈಗ ರಿಲೀಸ್ ಮಾಡುವಂತದ್ದು. ಅದು ಒಂದೊಂದು ಇಲ್ಲಿಂದ DC ಆಫೀಸ್ಗೆ ಹೋಗ್ಬೇಕು. DC ಆಫೀಸ್ಗೆ ಇವತ್ತು ಹೋಗ್ತದೆ, ನಾಳೆ ಅಂದಾಜು ಬರ್ತದೆ ದುಡ್ಡು ಬರ್ತದೆ. ಈಗ ನಾವು ಮೊದಲು ತೆರವುಗೊಳಿಸಿದ್ರೆ ಮತ್ತೆ ಇದಾಗ್ತದೆ. ಅವರು ಈಗ ಅವರ ಅಕೌಂಟ್ಗೆ ದುಡ್ಡು ಕಳಿಸುವಂತ ಕೆಲಸವನ್ನು ಡೈರೆಕ್ಟ್ ಪೇಮೆಂಟ್ ಮಾಡುವಂತ ಕೆಲಸ ಮಾಡ್ತೀವಿ. PDO ಅನ್ನು ಹೊರತುಪಡಿಸಿ ನೀವು ಶಾಸಕರು ಮತ್ತೆ ಮಾಜಿ ಶಾಸಕರು ಬಂದು ಭೇಟಿ ಕೊಟ್ಟಿದ್ದಾರೆ, ಬೇರೆ ಯಾರು ಅಧಿಕಾರಿ ವರ್ಗ ಭೇಟಿ ಕೊಟ್ಟಿಲ್ಲ ಅಂತೇಳಿ ಅವರ ಆರೋಪ ಇದೆ. ಅಲ್ಲ, PDO ಮತ್ತೆ PDO ದಿಂದನೇ ರಿಪೋರ್ಟ್ ಹೋಗ್ತದೆ. ನೋಡಿ, ಇದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ. ಅವರು ನೊಂದು ಪಾಪ ಅವರ ಎಲ್ಲಾ ನೋವುಗಳನ್ನು ನಾವು ನೋಡಿದ್ದೇವೆ. ಅಳ್ತಾರೆ. ಕೆಲವು ಕಡೆ ಹಿಂದಿಗಡೆಯಿಂದ ನುಗ್ಗಿರುವ ಮಣ್ಣು ಹೊರಗಡೆ ಬಂದಿದೆ ಮುಂದಿನ ಬಾಗಿಲಿಂದ. ಇದರಲ್ಲಿ ಅವರು ಬಿಜೆಪಿ ಇದು ಕಾಂಗ್ರೆಸ್ ಅಂತ ನಾವು ಯಾವತ್ತೂ ನೋಡುವುದಿಲ್ಲ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡ್ಲಿಕ್ಕೆ ಅದು ಮಾಡ್ಕೊಂಡು ಬಂದಿದ್ದೀನಿ. ಸರ್ಕಾರದಿಂದ ಇವತ್ತು ಕೂಡ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೀನಿ. ಇನ್ನು ಒಂದು ನಾಳೆ ಇಲ್ಲದ ನಾಡಿದಾದ್ರೆ ಅವರ ಅಕೌಂಟ್ಗೆ ಹಣ ಹಾಕುವಂತ ಕೆಲಸವನ್ನು ಮಾಡ್ತೇನೆ. ಅದರ ಹಿನ್ನೆಲೆ ನಾವು ಇದ್ದೇವೆ. ಇವತ್ತು PDOಗಳಿಗೆ ಹೇಳಿದ್ದೀನಿ, ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಎಲ್ಲ ಅಲ್ಲಿ ಅವರು ಮಾಡಬೇಕು. ಆ ರಸ್ತೆಗಳನ್ನೆಲ್ಲ ಸರಿ ಮಾಡುವಂತದ್ದೆಲ್ಲ ಮಾಡಬೇಕು. ರಸ್ತೆ ಸಂಚಾರ ಮೊಟಕುಗೊಂಡಿದೆ ಅಂತ ಹೇಳ್ತಾ ಇದ್ರು. ಯಾವುದು? 2 ರಸ್ತೆ ಸಂಚಾರ ಮೊಟಕುಗೊಂಡಿದೆ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಲ್ಲ, ಒಂದು ಮನೆಗಳಿಗೆ ಅವರಿಗೆ ಹೋಗುವಂತ ರಸ್ತೆಗಳೇ ಮಣ್ಣು ಬಿದ್ದಿದೆ. ಅದು ತೆಗಿಬೇಕಿದ್ರೆ ಅವರು 10,000 ರೂಪಾಯಿ ಕಟ್ಟಿಸಬೇಕು. ಮತ್ತೆ ಕೂಗೆ ಕೆಸರಾಗ್ತದೆ ಈಗ ತೆಗಿಲಿಕ್ಕೆ. ಹೌದು. ಸೊ ಅವರಿಗೆ ಬಂದ ದುಡ್ಡಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂದ್ರೆ ಈಗ ಅವರು ತೆಗೆದ್ರೆ ಬಂದ ನಂತರ ಅವರ ಅಕೌಂಟ್ಗೆ ದುಡ್ಡು ಬರುವಂತ ಕೆಲಸಗಳು ಆಗ್ತದೆ. ಮತ್ತೆ ಏನು ರಸ್ತೆ ಗುಂಡಿ ಬಿದ್ದಿದೆ ಕೆಲವು ಕಡೆ, ಅದಕ್ಕೂ ಕೂಡ ಹೆಚ್ಚಿನ ಒಂದು 2 ಕೋಟಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಇದು ಗುಂಡಿ ಮುಚ್ಚಲಿಕ್ಕೆ ಅದಕ್ಕೂ ಅನುದಾನವನ್ನು ಕೇಳಿದ್ದೀನಿ. ಅದನ್ನು ಕೂಡ ಹಂತವಾಗಿ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು, ಧನ್ಯವಾದಗಳು. ಸ್ಥಳೀಯ ಶಾಸಕರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ, ವೈಯಕ್ತಿಕ ನೆಲೆಯಲ್ಲಿ ಮಾಡಿದ್ದಾರೆ. ಮತ್ತು ಸರ್ಕಾರ ಮಟ್ಟದಲ್ಲೂ ಅವರು 5 ಕೋಟಿ ರೂಗಳು ಅಲ್ಲಿಗೆ ಸ್ಯಾಂಕ್ಷನ್ ಆದರೆ ಸದ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸೂಕ್ತವಾದ ಪರಿಹಾರ ಧನಗಳು ಸರ್ಕಾರದಿಂದ ಬರುತ್ತೆ. ಅದು ಸರ್ಕಾರ ಅದು ಇಡೀ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ 72 ಮನೆಗಳಿಗೆ ಹಾನಿಯಾಗಿದೆ. ಅದರ ಬಗ್ಗೆ ಅವರು ಸ್ಪಂದನೆ ಮಾಡಿದ್ದಾರೆ ಅಂತ ಅವರ ಮಾತಿನಲ್ಲಿ ಅರ್ಥ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor,
Ideal Towers near Sharavu Ganapati Temple, Mangaluru. ಹಾಯ್ ರವಿ ಅಣ್ಣ ನಾನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರೆ ಬೈನಿ ಆಶೀರ್ವಾದ ಬಂಡ ಒಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲು ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನಾನೊಂದು ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೆ. ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.